ಹಕ್ಕಿದೆ ಎನ್ನುವ ಪೂಜ್ಯ ಹೆಗ್ಗಡೆಯವರ ಈ ಕಲ್ಪನೆಯ ಯೋಜನೆಯು ಇದೀಗ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಮಾವೇಶ ಪ್ರಾರಂಭಗೊಳ್ಳಲಿದೆ. ಮೊದಲಿಗೆ ಅತಿಥಿಗಳಿಂದ ಪ್ರಾರ್ಥನೆ. ಪ್ರಾಸ್ತಾವಿಕ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ, ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಯನ್ನ ನೆನವರಿಕೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಧರ್ಮಸ್ಥಳ ಅಖಿಲ ಕರ್ನಾಟಕ ಜನಜಾಗೃತಿ ಬೆಳ್ತಂಗಡಿ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ವ್ಯಸನ ಮುಕ್ತ ಸಾಧಕರ ಸಮಾವೇಶವನ್ನ ಈ ಸಂದರ್ಭದಲ್ಲಿ ಇದ್ದೇವೆ. ಈ ದೇಶ ಮದ್ಯಪಾನ ಮುಕ್ತ ದೇಶ ಆಗಬೇಕಂತ ಕನಸು ಕಂಡುಕೊಂಡಂತ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಪ್ರಯುಕ್ತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ನಡೆಸಲ್ಪಡುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಒಟ್ಟು ಸೇರಿಕೊಂಡಿದ್ದೇವೆ. 1982ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭ ಆಗಿ ಅದರ ಅಂಗಸಂಸ್ಥೆಯಾಗಿ ಜನಜನಿತವಾದಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ 3 ದಶಕಗಳಿಂದ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಬಡ ಜನರ ಕಣ್ಣೀರು ಒರೆಸುವಂತಹ ಕಾರ್ಯಕ್ರಮಕ್ಕೆ ಪೂಜ್ಯರ ಮಾರ್ಗದರ್ಶನ ಪ್ರೇರಣೆಯಿಂದಾಗಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇವತ್ತು ರಾಜ್ಯದಾದ್ಯಂತ ಸುಮಾರು 88 ಕಾರ್ಯಕ್ರಮ ನಡೆಸುವುದರ ಮೂಲಕ 1 ಲಕ್ಷಕ್ಕಿಂತ ಮಿಕ್ಕಿ ಸದಸ್ಯರು ಏಕದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟು ಪೂಜ್ಯರ ಆದೇಶ ಮಾರ್ಗದರ್ಶನದೊಂದಿಗೆ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಈ ಕಾರ್ಯಕ್ರಮ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ನವಜೀವನ ಸಮಿತಿ ಸದಸ್ಯರ ಸಮಾವೇಶ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಒಗ್ಗೂಡಿಕೆಯಿಂದ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಗಾಂಧಿ ಜಯಂತಿಯ ಜನ್ಮದಿನದ ಈ ಶುಭ ಸಂಭ್ರಮದಲ್ಲಿ ನಾವೆಲ್ಲ ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಶೀರ್ವಾದಗಳನ್ನು ನಮಗೆ ನೀಡಲಿಕ್ಕಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಇವತ್ತು ಪಸರಿಸಿ ಎಲ್ಲ ಬಡ ಜನರ ಕಣ್ಣೀರನ್ನು ಒರೆಸುವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂತಹ ಪೂಜ್ಯ ಧರ್ಮಾಧಿಕಾರಿಗಳು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಆಶೀರ್ವಚನ ಮತ್ತು ಆಶೀರ್ವಾದವನ್ನ ನೀಡಲಿಕ್ಕಿದ್ದಾರೆ. ಪೂಜ್ಯರನ್ನು ಇಲ್ಲಿ ಸೇರಿರುವಂತಹ ಎಲ್ಲ ಬಂದಿರುವಂತಹ ನವಜೀವನ ಸಮಿತಿ ಸದಸ್ಯರು ಹಾಗೆಲ್ಲ ಮಾತೆಯರ ಪರವಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಪ್ರೇರಣೆ ಮಾರ್ಗದರ್ಶನವನ್ನು ನೀಡುತ್ತಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀರಾಮ ಮಾನಿಲದ
ಪೂಜ್ಯ ಸ್ವಾಮೀಜಿಯವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರು ನಮ್ಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಕೊಡಲಿಕ್ಕಿದ್ದಾರೆ. ಪೂಜ್ಯ ಸ್ವಾಮೀಜಿಯವರನ್ನು ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಶುಭ ನುಡಿಗಳನ್ನು ಕೊಡಲಿಕ್ಕಿರುವಂತ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರುವಂತ ಯುವ ನಾಯಕರು ಆಗಿರುವಂತಹ ಹರೀಶ್ ಪೂಂಜಾರ್ ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಜಾಥಾದ ಮೂಲಕ ಉದ್ಘಾಟನೆ ನೀಡಿ ಕರ್ನಾಟಕ ರಾಜ್ಯದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರಾಮಸ್ವಾಮಿ ಅವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡ ಅವರ ಪರವಾಗಿ ಇವತ್ತು ನವಜೀವನ ಸಮಿತಿ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಗೌರವಾನ್ವಿತ ರಾಮಸ್ವಾಮಿ ಅವರಿಗೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಪೂಜ್ಯರ ಆದೇಶದಂತೆ ಅವರ ಆಶೀರ್ವಾದದಿಂದ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಇವತ್ತು ಎತ್ತರಕ್ಕೆ ಕೊಂಡೊಯ್ದು ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಪ್ರೇರಣೆ ಮಾರ್ಗದರ್ಶನ ನೀಡುತ್ತಿರುವಂತಹ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಗೌರವಾನ್ವಿತ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ಅವರು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜನಜಾಗೃತಿ ವೇದಿಕೆಯನ್ನ ಬೆಳ್ತಂಗಡಿಯಲ್ಲಿ ಕಟ್ಟಿ ಬೆಳೆಸಿ ನಮ್ಮ ಕಾರ್ಯಕ್ರಮಕ್ಕೆ ನೀರೇರಿದು ಅದನ್ನು ಬೆಳೆಸುವಲ್ಲಿ ಸಹಕಾರ ನೀಡಿದವರು ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊಂಡಿರುವಂತಹ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯ್ಕರವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಸ್ಥಾಪಕಾಧ್ಯಕ್ಷರು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಕೊಟ್ಟು ಈ ಜನಜಾಗೃತಿ ವೇದಿಕೆಯನ್ನು ಬೆಳೆಸುವಲ್ಲಿ ಪ್ರೋತ್ಸಾಹ ಮಾರ್ಗದರ್ಶನ ನೀಡಿದಂತಹ ಹಿರಿಯರು ಗೌರವಾನ್ವಿತ ವಸಂತ ಸಾಗರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತ ಸಮಾಜ ಸೇವಕರು ಹಿರಿಯರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತಿರುವಂತಹ CRB ಹೆಬ್ಬಳ್ಳಿ ಅವರು ಕೂಡ ಈ ಸಮಾಜ ಸೇವಕರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸುಳ್ಯ ತಾಲೂಕಿನ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಎನ್.ಎ. ರಾಮಚಂದ್ರ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಜಾಗೃತಿ ವೇದಿಕೆಯ ಟ್ರಸ್ಟಿಗಳು ಡಾಕ್ಟರ್ಗಳಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಶ್ರೀನಿವಾಸ್ ಭಟ್ ಸರ್ ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಾರದಾ ರೈ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವಿಭಾಗದ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ವಸಂತ ಸಾಗರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ನಿರ್ವಹಣಾಧಿಕಾರಿಗಳು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಗೌರವಾನ್ವಿತ ಅನಿಲ್ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಳ್ಯ ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ವಿಶ್ವನಾಥ್ ರೈಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಮಾಪಲ್ ರೈ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ತಾಲೂಕಿನ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಮಾಪಲ್ ಚೌಟ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದಂತಹ ಗೌರವಾನ್ವಿತ ವಿವೇಕ್ ವಿನ್ಸನ್ ಪಾಯಸ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಖಿಲ ಕರ್ನಾಟಕ ಜನಜಾಗೃತಿ ಹಾಗೆ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರಪಡಿಸಿ ಈ ಕಾರ್ಯಕ್ರಮವನ್ನು ನಮಗೆ ಪ್ರಚಾರಪಡಿಸಿ ಉತ್ತಮಪಡಿಸಲಿಕ್ಕೆ ಸಹಕಾರ ನೀಡಿದಂತಹ ಪತ್ರಿಕಾ ಮಾಧ್ಯಮದ ಮತ್ತು ಮಾಧ್ಯಮ ಮಿತ್ರರು ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ತಮಗೆ ಬಯಸ್ತಾ ಇದ್ದೇನೆ. ಜನಜಾಗೃತಿ ವೇದಿಕೆ ಆರಂಭದಿಂದ ಇಲ್ಲಿವರೆಗೆ ಜನಜಾಗೃತಿ ವೇದಿಕೆಗೆ ಬಹಳಷ್ಟು ಸೂಕ್ತವಾದಂತಹ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಸಹಕಾರ ನೀಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಜಾಗೃತಿ ವೇದಿಕೆಯ ಹಾಲಿ ಮಾಜಿ ಹಾಗೂ ಪ್ರಸ್ತುತ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಹಾಗೂ ವಲಯದ ಅಧ್ಯಕ್ಷರುಗಳು ಹಾಗೆ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿ ಮಾನಿಲ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇವರಿಗೆ ಪುತ್ತೂರು ತಾಲೂಕಿನ ನಿಕಟಪೂರ್ವ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀ ಪದ್ಮನಾಭ ಶೆಟ್ಟಿ ಇವರು ಗೌರವಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಗಳಿಗೆ ಪುತ್ತೂರು ತಾಲೂಕಿನ ನಿಕಟಪೂರ್ವ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಶ್ರೀ ಪದ್ಮನಾಭ ಶೆಟ್ಟಿ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಗೌರವಾನ್ವಿತ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಸರ್ ಇವರಿಗೆ ಪುತ್ತೂರು ತಾಲೂಕಿನ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಶ್ರೀ ಮಹಾಬಲ ರೈ ಅವರು ಗೌರವಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೀನಿ. ಗೌರವಾನ್ವಿತ ಶ್ರೀ ಪ್ರತಾಪ್ ಶ್ರವಣ ನಾಯ್ಕ ಸರ್ ಇವರಿಗೆ ಬಾಲಕೃಷ್ಣ ಆಲ್ವಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಬಂಟ್ವಾಳ ತಾಲೂಕು. ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯ್ಕ ಸರ್ ಇವರಿಗೆ ಗೌರವಾನ್ವಿತ AC ಭಂಡಾರಿ ಸರ್ ಇವರು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಗೌರವಾನ್ವಿತ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್ ಸರ್ ಇವರಿಗೆ ಮಂಗಳೂರು ತಾಲೂಕಿನ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಶ್ರೀ ಮಹಾಬಲ ಚೌಕ ಸರ್ ಇವರು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀ ವಿ ರಾಮಸ್ವಾಮಿ ಅವರಿಗೆ ನಮ್ಮ ಬೆಳ್ತಂಗಡಿ ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಶ್ರೀಮತಿ ಶಾರದಾ ರೈ ಅವರು ಗೌರವಿಸಬೇಕು. ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರು ಶ್ರೀ ಕೆ ವಸಂತ ಸಾಲ್ಯಾನ್ ಸರ್ ಇವರಿಗೆ ಶ್ರೀ ಪ್ರಭಾಕರ್ ಪಸಂದೋಡಿ ಇವರು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ N.A. ರಾಮಚಂದ್ರ ಜನಜಾಗೃತಿ ವೇದಿಕೆ ವಿವೇಕ್ ವಿ ಪಾಯಸ್ ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ಇವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಗೌರವಾನ್ವಿತ ಮುಖ್ಯ ನಿರ್ವಹಣಾಧಿಕಾರಿಗಳು ಅನಿಲ್ ಕುಮಾರ್ ಸರ್ ಅವರಿಗೆ ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಗಾಂಧೀಜಿ ಇವರ ಭಾವಚಿತ್ರಕ್ಕೆ ಪುಷ್ಪನಮನ, ಗಾಂಧೀಜಿಯವರ ಭಾವಚಿತ್ರಕ್ಕೆ
ಪುಷ್ಪ ನಮನದೊಂದಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವೈಷ್ಣವ ಜಮತು ಅಂತರಂಗ ಶುದ್ಧಿಯಿಂದ ಸದ್ಗುಣಗಳ ಉದ್ದೀಪನ ಸಾಧ್ಯ. ಮದ್ಯವರ್ಜನ ಶಿಬಿರ ಮದ್ಯಪಾನಿಗಳ ಅಂತರಂಗ ಶುದ್ಧಿಗೆ ಹಿಡಿದ ಕಣ್ಣಂಡಿಯಾಗಿದೆ ಎನ್ನುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್ ಅವರು. ಇದೀಗ ಕಾರ್ಯನಿರ್ವಾಹಕ ನಿರ್ದೇಶಕರಿಂದ ಪ್ರಾಸ್ತಾವಿಕ ಮಾತುಗಳು. ಇರತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ಈ ವರ್ಷ ಇವತ್ತು ಗಾಂಧೀಜಿಯವರ 153ನೇ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಗಾಂಧೀಜಿಯವರ ಜೀವನ ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೂ ಈ ಸಂದರ್ಭದಲ್ಲಿ ಕ್ಷಣದಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತಂದರೆ, ಗಾಂಧೀಜಿಯವರು ಸರ್ವ ಮಾನವರಿಗೆ ಇರಬೇಕಾದಂಥ 11 ಗುಣಗಳ ಬಗ್ಗೆ ಅವರು ಪ್ರತಿಪಾದಿಸಿದರು. ಮತ್ತು ನಂತರ ಅದಕ್ಕೆ ಇನ್ನೂ 7 ಗುಣಗಳನ್ನು ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಸೇರಿಸಿಕೊಂಡರು. ಇವತ್ತಿನ ದಿವಸ ಕೈಗೊಳ್ಳದಿರ್ತಕ್ಕಂಥದ್ದು ಅಹಿಂಸೆ. ಎರಡನೇದಾಗಿ ಸತ್ಯ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸಟೆಯನ್ನು ಆಡದೇ ಇರುವಂಥದ್ದು ಸತ್ಯ. ಆಸ್ಥೇಯ. ಮೂರನೇದಾಗಿ ಆಸ್ಥೇಯ. ಯಾವುದೇ ರೀತಿಯ ಕಳುವನ್ನು ಮಾನಸಿಕವಾಗಿ ಅಥವಾ ಫಿಸಿಕಲ್ ಆಗಿ ಕಳುವು ಮಾಡದಿರ್ತಕ್ಕಂಥದ್ದು ಆಸ್ಥೇಯ. ನಾಲ್ಕನೇದಾಗಿ ಬ್ರಹ್ಮಚರ್ಯ ಅಥವಾ ಆತ್ಮ ನಿಗ್ರಹ. ಐದನೇದಾಗಿ ಅಪರಿಗ್ರಹ, ಏನನ್ನು ಬಯಸದೇ ಇರುವಂಥದ್ದು. ಆರನೇದಾಗಿ ಶರೀರ ಶ್ರಮ, ದೈಹಿಕವಾಗಿ ನಮ್ಮ ಅನ್ನವನ್ನು ನಾವೇ ದುಡ್ಕೊಳ್ಬೇಕು ಅನ್ನುವಂಥ ಒಂದು ಮನೋಭಾವ. ಆರನೇದಾಗಿ ಆಸ್ವಾದ, ಅಂದರೆ ನಮ್ಮ ನಾಲಿಗೆ ಚಪಲವನ್ನು ನಿಯಂತ್ರಿಸುವಂಥದ್ದು. ಏಳನೇದಾಗಿ ಸರ್ವದ ಭಯ ನಿಗ್ರಹ, ವರ್ಜನೆ. ಎಲ್ಲ ಕಡೆ ಯಾವುದೇ ರೀತಿಯ ಭಯವನ್ನು ನಿಗ್ರಹಿಸುವಂಥದ್ದು, ಅದನ್ನು ನಿಯಂತ್ರಿಸಿಕೊಳ್ತಕ್ಕಂಥದ್ದು.
ಏಳನೇದಾಗಿ ಸರ್ವಧರ್ಮ ಸಮಾನತೆ, ಎಲ್ಲರನ್ನೂ ಏಕೈಕ ಒಂದೇ ರೀತಿಯಲ್ಲಿ ಕಾಣುವಂಥದ್ದು. 9ನೇದು ಸ್ವದೇಶಿ, ನಮ್ಮ ಗ್ರಾಮದಲ್ಲಿ ನಮ್ಮ ಪರಿಸರದಲ್ಲಿ ಬೆಳೆದಂಥದ್ದನ್ನು ಉತ್ಪಾದಿಸಿದಂಥದ್ದನ್ನೇ ಬಳಸುವಂಥದ್ದು. 10ನೇದಾಗಿ ಸ್ಪರ್ಶ ಭಾವನ, ಅಂದರೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಮತ್ತು ಕ್ಲೀನ್ಲಿನೆಸ್, ಸ್ವಚ್ಛತೆ. ಹೀಗೆ ಅವರು ತಮ್ಮ ಮನುಷ್ಯನಲ್ಲಿರಬೇಕಾದಂಥ ಗುಣಗಳನ್ನು ಪ್ರತಿಪಾದಿಸಿದರು. ಅನೇಕ ಜನರು ಅನೇಕ ರೀತಿಯ ಗುಣಗಳನ್ನು ಅದನ್ನು ಬೆಳೆಸ್ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಆದರೆ ಎಲ್ಲ ಗುಣಗಳನ್ನು ಅದನ್ನು ಬೆಳಕಿಗೆ ತಂದು ಅದನ್ನು ಸಾಧಿಸಬೇಕು ಅಂತ ಹೊರಟಂಥವರು ಬಹಳ ಕಡಿಮೆ. ಹಲವಾರು ಜನರು ಹಲವಾರು ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆ. ಆದರೆ ಎಲ್ಲ ಗುಣಗಳನ್ನು ಎಲ್ಲ ಕಾಲದಲ್ಲಿಯೂ ಅಳವಡಿಸಿಕೊಳ್ಳುವಂಥದ್ದು ಕಷ್ಟ ಸಾಧ್ಯ. ಅದನ್ನು ಮಾಡಿದವರು ಬಹಳ ಶ್ರೇಷ್ಠರಾಗ್ತಾರೆ. ಅಂಥ ಒಂದು ಪ್ರಯತ್ನವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಾಡಿಕೊಂಡು ಬಂದಿದ್ದಾರೆ. ತಮ್ಮ ಹೆಗ್ಗಡೆ ಪಟ್ಟದ 53, ಅದು ಕೂಡ 53ನೇ ವರ್ಷ, 53 ವರ್ಷದ ಅವಧಿಯಲ್ಲಿ ಅವರು ಗಾಂಧೀಜಿ ತತ್ವವನ್ನು ಮೌನವಾಗಿ ತಮ್ಮಷ್ಟಕ್ಕೆ ತಾವು ಅನುಷ್ಠಾನ ಮಾಡಿಕೊಂಡು ತಮ್ಮ ಸುತ್ತಮುತ್ತಲಿರುವವರಿಗೆ ಅವರು ಅದನ್ನು ಜಾರಿಗೆ ತರ್ತಾ ಬಂದಿದ್ದಾರೆ. ಗಾಂಧೀಜಿಯವರ ಶ್ರೇಷ್ಠತೆ, ಅವರು ಮಾನವರನ್ನು ನಿರ್ಮಿಸಿ, ಮುಂದಾಳುಗಳನ್ನು ನಿರ್ಮಿಸಿ, ನಾಯಕತ್ವ ಗುಣಗಳುಳ್ಳವರನ್ನ ಗುರುತಿಸಿ ಅವರ ಮುಖಾಂತರ ಒಂದು ಸಮಾಜದ ಬದಲಾವಣೆಗೆ ಪ್ರಯತ್ನ ಪಟ್ಟವರು. ನೀವು ಅದನ್ನು ಇಲ್ಲಿಯೂ ಗಮನಿಸುವುದಾದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಸಮಾಜದಲ್ಲಿರ್ತಕ್ಕಂಥ ಮುಂದಾಳುಗಳನ್ನು ಗುರುತಿಸಿ, ನಾಯಕತ್ವ ಗುಣಗಳನ್ನು ಬೆಳೆಸಿ, ಸಾಮಾನ್ಯರಿಂದ ಅಸಾಮಾನ್ಯ ಕೆಲಸಗಳನ್ನು ಮಾಡಿಸ್ತಾ ಇರ್ತಕ್ಕಂಥವ್ರು. ಹೀಗೆ ಪ್ರಸ್ತುತ ಕಾಲದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗ್ಗಡೆಯವರಾಗಿರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಗಾಂಧೀಜಿ ತತ್ವಗಳನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. 3 ದಶಕಗಳ ಹಿಂದೆ ಅವರು ಸಮಾಜದ ಎಲ್ಲರೊಡನೆ ಸೇರಿ ಪ್ರಾರಂಭಿಸಿದಂಥ ಒಂದು ವೇದಿಕೆ, ಅದು ಜನಜಾಗೃತಿ ವೇದಿಕೆ. ಮುಖ್ಯವಾಗಿ ಅಂದಿನ ದಿನ ಬಹಳಷ್ಟು ಕಾಡ್ತಾ ಇದ್ದಂಥ ಸಮಸ್ಯೆ ಸಾರಾಯಿ ಸೇವನೆ ಅಥವಾ ಮದ್ಯಪಾನವನ್ನು ಯಾವುದಾದ್ರೂ ರೀತಿಯಲ್ಲಿ ನಿಗ್ರಹಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಅದು ಗ್ರಾಮಾಭಿವೃದ್ಧಿಗೆ ಬಹಳ ದೊಡ್ಡ ತೊಡಕು ಅನ್ನುವಂಥ ವಿಷಯವನ್ನು ಮನಗಂಡಂಥ ಪೂಜ್ಯರು ಜನಜಾಗೃತಿ ವೇದಿಕೆಯನ್ನು ಅವರು ಸ್ಥಾಪಿಸಿದರು. ಜನಜಾಗೃತಿ ವೇದಿಕೆಯನ್ನು ಅವರ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತೆ ಒಂದು ಸಮಾಜದ ಕಾರ್ಯಕ್ರಮವಾಗಿ ಅವರು ರೂಪಿಸಿದರು. ಸಾಮಾಜಿಕವಾಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡಿ ಜನಜಾಗೃತಿಯನ್ನು ಅವರು ಬೆಳೆಸಿದರು. ಕಾಲಕ್ಕೆ ಜನಜಾಗೃತಿಯ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದರ ಆಶಯಗಳಲ್ಲಿ ಯಾವುದೇ ಭಂಗ ಬಾರದಂತೆ ಅದನ್ನೇ ಮೂಲವಾಗಿಟ್ಟುಕೊಂಡು ಅವರು ಬೆಳೆಸಿದರು. ಆಶಯಗಳಲ್ಲಿ ಮುಖ್ಯವಾಗಿ ಮದ್ಯಪಾನದಿಂದ ವಿಮುಕ್ತಿ ಪಡ್ತಕ್ಕಂಥದ್ದು, ಮದ್ಯವರ್ಜನ ಬದುಕನ್ನು ಸಾಗಿಸ್ತಕ್ಕಂಥದ್ದು, ಸಾಮಾನ್ಯರು ಸರಿದಾರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡುವಂಥದ್ದು. ತದನಂತರ ದಿನಗಳಲ್ಲಿ ಈ ಅಮಲುಕಾರಕ ಪದಾರ್ಥಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸ್ವಸ್ಥ ಸಮಾಜದ ಪರಿಕಲ್ಪನೆ, ಹೀಗೆ ಜನಜಾಗೃತಿಯನ್ನು ಅವರು ಬೆಳೆಸ್ತಾ ಹೋದರು. ಜನಜಾಗೃತಿ ಸುಮಾರು 2005ನೇ ಇಸ್ವಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯಾಗಿ ಮಾರ್ಪಟ್ಟಿತು. 2014ನೇ ಇಸ್ವಿಯಲ್ಲಿ ಅದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಾಗಿ ಅದು ಮಾರ್ಪಟ್ಟಿದೆ. ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 8,000 ಜನ, ಅವರು ಗಣ್ಯರಿರ್ಬೋದು, ಸಾಮಾನ್ಯರಿರ್ಬೋದು, ಮಠಾಧೀಶರುಗಳಿರ್ಬೋದು ಅಥವಾ ಸಾಮಾನ್ಯ ಜನರಿರ್ಬೋದು, ಅವರೆಲ್ಲರೂ ಕೂಡ ಸುಮಾರು 8,000 ಸ್ವಯಂ ಸೇವಕರು ಸ್ವಯಂ ಪ್ರೇರಣೆಯಿಂದ ಪೂಜ್ಯರು ಹಾಕಿಕೊಟ್ಟಂಥ ಈ ದಾರಿಯಲ್ಲಿ ನಡೀತಾ ಇದ್ದಾರೆ. ನಮ್ಮ ರಾಜ್ಯ ಮದ್ಯಮುಕ್ತ ರಾಜ್ಯ ಆಗಬೇಕು, ಮಾತ್ರ ಅಲ್ಲ ಜನರೆಲ್ಲರೂ ಕೂಡ ಸದೃಢ ಸಮಾಜದ ನಿರ್ಮಾಣದತ್ತ ಚಿಂತನೆ ಮಾಡಬೇಕು ಅನ್ನುವಂಥ ಉದಾತ್ತ ಆಶಯಗಳೊಂದಿಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅತ್ಯಂತ ವಿಶೇಷ ದಿನ ಅಂತಂದರೆ ಮತ್ಯಾವುದಲ್ಲ, ಗಾಂಧೀಜಿಯವರ ಹುಟ್ಟುಹಬ್ಬ ಅಥವಾ ಗಾಂಧಿ ಜಯಂತಿಯಂದು ನಾವು ನಮ್ಮ ಇಡೀ ಜನಜಾಗೃತಿ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳನ್ನು ಪುನರಪಿ ನೆನಪು ಮಾಡಿಕೊಂಡು ಅದಕ್ಕೆ ಪುನಶ್ಚೇತನಗೊಳಿಸುವಂಥ, ಪುನಃ ಶಕ್ತಿ ನೀಡುವಂಥ ಪ್ರಯತ್ನವನ್ನು ಗಾಂಧಿ ಜಯಂತಿಯನ್ನು ನಾವು ಮಾಡ್ತೇವೆ. ವರ್ಷದ ಉದ್ದಕ್ಕೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದಕ್ಕೆ ಮೆರುಗು ಕೊಡುವಂತೆ ಈ ಗಾಂಧಿ ಜಯಂತಿ ದಿನದಂದು ನಮ್ಮ ರಾಜ್ಯದ ವಿವಿಧ ಎಡೆಗಳಲ್ಲಿ ಕಾರ್ಯಕ್ರಮವನ್ನು ಆಚರಿಸುವುದರ ಮುಖಾಂತರ ಜನಜಾಗೃತಿ ವೇದಿಕೆಯ ಸಂಕಲ್ಪವನ್ನು ಪುನಃ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೇ ದಿನ ಕರ್ನಾಟಕ ರಾಜ್ಯದ 82 ಕಡೆಗಳಲ್ಲಿ ಈ ಗಾಂಧಿ ಜಯಂತಿಯನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಈ ತಿಂಗಳಿನಲ್ಲಿ, ಅಂದರೆ ಇವತ್ತೇ ನಮಗೆ ಮಾಡಲಿಕ್ಕೆ ಅನುಕೂಲ ಆಗದಿರುವಂಥ ಸಂದರ್ಭದಲ್ಲಿ ಈ ತಿಂಗಳಿನಲ್ಲಿ 145 ಕಡೆಗಳಲ್ಲಿ ಸುಮಾರು 1.5 ಲಕ್ಷ ಜನರು ಜನಜಾಗೃತಿ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ತಮ್ಮ ಬದುಕನ್ನು ಸಮಾಜಕ್ಕೆ ಪುನರ್ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಮೊದಲು 3 ದಶಕಗಳ ಹಿಂದೆ ನಾವು ಗಾಂಧಿ ಜಯಂತಿಯನ್ನು ಮುಖ್ಯವಾಗಿ ನಮ್ಮ
ನವಜೀವನ ಸಮಿತಿಯ ಸದಸ್ಯರಿಗೆ ಪ್ರೇರಣೆ ನೀಡುವ ಉದ್ದೇಶದಿಂದ ಅವರಿಗೆ ಅಭಿನಂದನೆ ನೀಡುವಂಥ ಕಾರ್ಯಕ್ರಮವಾಗಿ ನಾವು ಪ್ರಾರಂಭಿಸಿದ್ದೀವಿ. ಭಾಳ ಸಂತೋಷ ಆಗ್ತದೆ. ನಮ್ಮ ಬೆಳ್ತಂಗಡಿಯಲ್ಲಿಯೇ ಪ್ರತಿ ವರ್ಷ 10-15 ಸಾವಿರ ಜನರು ಸೇರಿಕೊಂಡು ಗಾಂಧಿ ಜಯಂತಿಯನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಬಂದಿದ್ದೇವೆ. ಇದು ಇವತ್ತು ನಾಡಿನ ಎಲ್ಲ ಕಡೆಗಳಲ್ಲಿ ಹರಡಿದೆ. ಕಳೆದ 2 ವರ್ಷಗಳಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವ ಸಂದರ್ಭದಲ್ಲಿ ಹೋದ ವರ್ಷ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಗಾಂಧಿ ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಇವತ್ತು ಕೊರೋನಾ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನಮಗೆ ಅವಕಾಶ ಕೊಟ್ಟಿರುವಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಸಮಾವೇಶವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷ ಮತ್ತು ಹಿಂದಿನ ವರ್ಷಗಳಲ್ಲಿ ನವಜೀವನ ಅಂದರೆ ನಮ್ಮ ಮಧ್ಯವರ್ಜನ ಶಿಬಿರಗಳಲ್ಲಿ ಪಾಲ್ಗೊಂಡು ಯಾರು ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೋ, ಯಾರು ತಮ್ಮ ಕುಟುಂಬ ಜೀವನಕ್ಕೆ ಮರಳಿದ್ದಾರೋ ಅವರಿಗೆ ಅಭಿನಂದನೆ ಕೊಡುವಂಥ ಸಮಯವನ್ನು ಕೂಡ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಹೀಗೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ನನಗೆ ಅನಿಸೋದಂತಂದರೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖ್ಯಸ್ಥರು ಇಲ್ಲಿದ್ದಾರೆ. ಸನ್ಮಾನ್ಯ ಶಾಸಕರಿಂದ ಹಿಡಿದು ಎಲ್ಲ ಗಣ್ಯರು ತಾವು ಗಮನಿಸ್ತಾ ಇದ್ದಾರೆ. ಅಂದರೆ ಗಾಂಧಿ ಜಯಂತಿಯ ಬಗ್ಗೆ ಅಥವಾ ಗಾಂಧಿ ಕಂಡ ತತ್ವಗಳ ಬಗ್ಗೆ ನಾವೆಷ್ಟು ಆಸಕ್ತಿ ಇಟ್ಟುಕೊಂಡಿದ್ದೇವೆ ಅನ್ನೋದನ್ನು ಈ ಒಂದು ಸಭೆಯ ಮುಖಾಂತರ ನಾವು ಈ ಜಗತ್ತಿಗೆ ತೋರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ನೀಡುತ್ತಾ ಗಾಂಧೀಜಿಯವರು ಕನಸು ಕಂಡಂಥ 11 ಗುಣಗಳ ಬಗ್ಗೆ ನಾವು ಒಂದಿಷ್ಟು ಗುಣಗಳನ್ನು ಅಳವಡಿಸಿಕೊಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಸಂಕಲ್ಪವನ್ನು ಮಾಡುತ್ತಾ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಗಳನ್ನು ಮಧ್ಯವರ್ಜನ ಶಿಬಿರದಲ್ಲಿ ಪಡೆದು ಪಾನಮುಕ್ತರಾದ ಶ್ರೀ ಜಯರಾಮ್ ಪಾಟೀಲ್ ಬದಿಯಡ್ಕ ಮಂಗಳೂರು ಇವರಿಂದ ಅನಿಸಿಕೆ. ಮಂಜುನಾಥಾಯ ನಮಃ. ಆರಾಧ್ಯ ದೇವರಾದಂತಹ ಮಂಜುನಾಥ ದೇವರನ್ನು ಮನಸಾರ ಧ್ಯಾನಿಸ್ತಾ, ಅದೇ ರೀತಿ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀಯವರ ಪಾದಗಳಿಗೆ ವಂದಿಸ್ತಾ, ಅದೇ ರೀತಿ ಸ್ವಾಮಿಗಳಿಂದ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯನ್ನು ಗೌರವಿಸುತ್ತಾ, ನಾನು ಪಡುಮಲೆ ಜಯರಾಮ್ ಪಾಟೀಲ್ ಅಂತ ಹೇಳಿ ಒಬ್ಬ ಯಕ್ಷಗಾನ ಕಲಾವಿದ. ಕ್ಷೇತ್ರದ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಇತರ ಹಲವಾರು ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿದಂತಹ ಒಬ್ಬ ಕಲಾವಿದ. ಆದರೆ ನಾನು ಹುಟ್ಟಿದ ಮೇಲೆ ಒಂದು 19 ವರ್ಷದವರೆಗೆ ಮಾತ್ರ ನಾನು ಮನುಷ್ಯನಾಗಿದ್ದೆ. ಆಮೇಲೆ ನಾನು ಮೃಗವೂ ಅಲ್ಲ, ಪಿಶಾಚಿಯೂ ಅಲ್ಲ, ಯಾವುದೋ ಒಂದು ಪ್ರಾಣಿ ಹಾಗೆ ನಾನು 45 ವರ್ಷಗಳ ಕಾಲ ನನ್ನ ಜೀವನವನ್ನು ಸಾಧಿಸಿದೆ. ಅಂದರೆ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವಂತಹ ಸಂದರ್ಭದಲ್ಲಿ ದುಶ್ಚಟ ಒಂದು ಮದ್ಯ ಎಂಬಂತಹ ಒಂದು ಪಿಶಾಚಿ ನನ್ನನ್ನು ಅಂಟಿಕೊಂಡಿದ್ದೆ. ಅದರಿಂದ ಹಲವಾರು ಕಷ್ಟಗಳನ್ನು ನಾನು ಅನುಭವಿಸಿದೆ. ಕ್ಷೇತ್ರದ ಮೇಳದಲ್ಲಿ 3 ವರ್ಷ ನಾನು ತಿರುಗಾಟವನ್ನು ಮಾಡಿದೆ. ಆದರೆ 3 ವರ್ಷವೂ ಕೂಡ ಒಂದು ಒಟ್ಟು ಸೇರಿಸುವಾಗ 1 ವರ್ಷ ಕೂಡ ಪೂರ್ತಿ ಆಗಲಿಲ್ಲ. ಅಂದರೆ ಮೇಳದಲ್ಲಿ ಇರುವಾಗ ಕುಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾನು ಮನೆಗೆ ಹೋದವ ನಾನು ಮತ್ತೆ ಬರಲಿಕ್ಕೆ ಇಲ್ಲ. ಮ್ಯಾನೇಜರ್ನ ನಾನು ಹುಡುಕಿಕೊಂಡು ಬಂದು ಮೇಳಕ್ಕೆ ಕರ್ಕೊಂಡು ಬರ್ತಾ ಇದ್ದೆ. ಅಂದರೆ ಮೇಳದಲ್ಲಿ ಇದ್ರೆ ಕುಡಿಲಿಕ್ಕೆ ಆಗುವುದಿಲ್ಲ, ಮನೆಯಲ್ಲಿದ್ದರೆ ಕುಡಿಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಲ್ಲಿ ಹೋದ ಮತ್ತೆ ಬರಲಿಕ್ಕೆ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಹಾಗೆ ಧರ್ಮಸ್ಥಳ ಮೇಳವನ್ನು ಬಿಟ್ಟ ಮೇಲೆ ನನಗೆ ಯಾವುದೇ ಮೇಳವನ್ನು ನಾನು ಸೇರಿಸಿಕೊಳ್ಳಲಿಲ್ಲ. ಹಾಗೆಂತೇಳಿ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಕ್ಲಾಸ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಶುರುವಿಗೆ ನನ್ನ ಒಟ್ಟಿಗೆ ಎಲ್ಲರೂ ಅನ್ಯೋನ್ಯತೆಯಲ್ಲಿ ಇದ್ದರು. ಕೊನೆ ಗಳಿಗೆಯಲ್ಲಿ ಏನಾಯ್ತು ಅಂತ ಹೇಳಿದರೆ, ನಾನು ಕ್ಲಾಸ್ ಮಾಡುವುದಕ್ಕೂ ಕೂಡ ಮೂಗಿನವರೆಗೆ ಕುಡಿದು ಹೋಗ್ತಾ ಇದ್ದೆ. ಆದ ಕಾರಣ ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಯಾರಿಗೂ ಬೇಡವಾಗಿ ಹೋದೆ. ನನ್ನ ಮನೆಯವರಿಗೂ ನಾನು ಬೇಡವಾದ ಹೋಗಿ. ಅಂದರೆ ನನ್ನ ಹೆಂಡತಿ ಅಂಗನವಾಡಿ ಟೀಚರ್ ಆಗಿದ್ದು, ಅವಳು ಯಾವಾಗಲೂ ನನ್ನನ್ನು ಹೇಳುವುದು, ನೀವು ಇಷ್ಟು ದೊಡ್ಡ ಒಂದು ಹೆಸರು ತಂದಿದ್ದೀರಿ, ಆದರೆ ನೀವು ಯಾಕೆ ಈ ಕುಡಿತದ ಚಟಕ್ಕೆ ಬಿದ್ದಿದ್ದೀರಿ ಹಾಗಂತೇಳಿ ನನ್ನ ಮಗನಿಗೆ ನಾನು ಒಂದು ದಿವಸ ಕಳ್ಳನಾಗಿದ್ದೇನೆ. ಅಂದರೆ ನನ್ನಲ್ಲಿ ಕುಡಿಯುವುದಕ್ಕೆ ಹಣ ಇಲ್ಲದಿರುವಾಗ ನನ್ನ ಹೆಂಡತಿಯ ಬ್ಯಾಗಿನಿಂದ ನಾನು ಹಣವನ್ನು ಕದೀತಾ ಇದ್ದೆ. ಹಾಗೆ ಕದೀತಾ ಇರುವಾಗ ನನ್ನ ಮಗ ಇದನ್ನು ಒಂದು ದಿವಸ ನೋಡಿದ. ಮತ್ತೆ ನಾನು ಆ ರೂಮಿಗೆ ಹೋಗ್ತಿರುವಾಗ ನನ್ನ ಮಗ ನನ್ನನ್ನು ಕರೆದು ಹೇಳುವುದು, ಅಮ್ಮನನ್ನು ಕರೆದು ಹೇಳುವುದು, ಅಪ್ಪ ರೂಮಿಗೆ ಹೋಗ್ತಾ ಇದ್ದಾರೆ, ನಿನ್ನ ಹಣ ಕದೀತಾರೆ, ಕಳ್ಳ ಬಂದ ಅಂತೇಳಿ. ನಾನು ಮಗನಿಗೂ ನಾನು ಕಳ್ಳನಾದೆ. ಪುಣ್ಯಕ್ಕೆ ಸ್ವಲ್ಪ ದಿವಸ ಕಳೀತಿದ್ರೆ ನಾನು ಈ ಊರಿಗೆ ದೊಡ್ಡ ಕಳ್ಳನಾಗ್ತಿದ್ದ ಏನು. ಹಾಗಿರುವಾಗ ಯಾರಿಗೂ ನಾನು ಬೇಡವಾದಂತಹ ಸಂದರ್ಭ
ಸಂದರ್ಭದಲ್ಲಿ ಬದ್ಯಡ್ಕದ ನವಜೀವನ ಸಮಿತಿಯ ಅವರು ನನ್ನಲ್ಲಿ ಹಲವು ಸಂದರ್ಭದಲ್ಲಿ ಹೇಳಿದರು, ನೀವು ನಮ್ಮ ಈ ಶಿಬಿರಕ್ಕೆ ಬರಬೇಕು ಅಂತ. ಅವರು ಯಾರು ಹೇಳಿದ್ರು ನಾನು ಕೇಳಲಿಲ್ಲ. ಹಾಗಿರುವಾಗ ನನಗೆ ಕರ್ನಾಟಕ ಜಾನಪದ ಪ್ರಶಸ್ತಿ ನನಗೆ ಬಂತು. ಹಾಗೆ ಕೆಲವು ಕಡೆಯಲ್ಲೆಲ್ಲ ನನಗೆ ಸನ್ಮಾನ ಆಯಿತು. ಸನ್ಮಾನವಾದ ಸಂದರ್ಭದಲ್ಲಿ ಕೆಲವರು ಹೇಳು ನನ್ನ ಕಿವಿಯಾರ ಕೇಳಿದೆ, ಅವನಿಗೆ ಸನ್ಮಾನ ಯಾಕೆ, ಅವನಿಗೆ ಒಂದು ಕ್ವಾರ್ಟರ್ ಕೊಟ್ಟರೆ ಸಾಕಿತ್ತು ಅಂತ. ಹಾಗೆ ಬದಿಯಡ್ಕದಲ್ಲಿ ಇದೇ ನನಗೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಬದಿಯಡ್ಕದ ಹತ್ತಿರ ನನಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಅದು ನಾನು ಆ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗುವಾಗ ನನಗೆ ಆಯಿತು ಸ್ವಲ್ಪ ಹಾಕಿಕೊಂಡು ಹೋಗ್ಬೇಕು, ಇಲ್ಲದ್ರೆ ಮಾತಾಡಲಿಕ್ಕೆ ಧೈರ್ಯ ಬರುವುದಿಲ್ಲ ಅಂತ ಹೇಳಿ. ಹಾಗೆ ನನ್ನ ಲೆಕ್ಕದನ್ನು ನಾನು ಹಾಕಿದೆ. ಹೋಗುವಾಗ ಮತ್ತೊಬ್ಬನು ನನಗೆ ಸಿಕ್ಕಿದ, ಅವನು ಸ್ವಲ್ಪ ಕೊಟ್ಟ. ಅಲ್ಲೇ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ವೇದಿಕೆಗೆ ಹೋಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನನಗೆ ಅಲ್ಲಿ ಆಯಿತು. ಆದರೂ ನನಗೆ ಗೊತ್ತಾಗಲಿಲ್ಲ. ಆದರೆ ಬದಿಯಡ್ಕದ ನವಜೀವನ ಸಮಿತಿಯವರು ನನಗೆ ಮತ್ತೆ ಅವರು ನನ್ನನ್ನು ಭೇಟಿಯಾಗಿ ನೀವು ಹೀಗೆ ಶಿಬಿರಕ್ಕೆ ಬರಬೇಕು ಅಂತ ಹೇಳಿ ನನ್ನ ಶಿಬಿರಕ್ಕೆ ಅವರೇ ಕರ್ಕೊಂಡು ಹೋದರು. ಶಿಬಿರಕ್ಕೆ ಹೋದಂತಹ ಸಂದರ್ಭದಲ್ಲಿ ನನಗೆ ನಾನು ಅದರ ಮೊದಲು ಮಾಡಿದಂತಹ ತಪ್ಪಿನ ಕಲ್ಪನೆ ಆಯಿತು. ಯಾಕಂದ್ರೆ ಈ ಕ್ಷೇತ್ರದಲ್ಲೇ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಕಾಲಿಟ್ಟದ್ದು. ಆಮೇಲೆ ನಾನು ಏನೋ ತಪ್ಪು ಮಾಡಿದೆ, ನಾನು ಪುನಃ ನನಗೆ ಪುನರ್ಜನ್ಮವು ಕೂಡ ಕ್ಷೇತ್ರದ ವತಿಯಿಂದಲೇ ನನಗೆ ಸಿಕ್ಕಿತ್ತು ಅಂತ ಹೇಳಿ ನನಗೆ ಸಂತೋಷವಾಯಿತು. ಆದರೆ ನಾನು ನೆಮ್ಮದಿ ಜೀವನ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸೌಪರ್ಣಿಕ ನವಜೀವನ ಸಮಿತಿಯಲ್ಲಿ 20 ಮಂದಿ ಸದಸ್ಯರು ನಾವಿದ್ದೇವೆ. ಹಾಗೆ ನಾವು ಏನಾದರೂ ಜನೋಪಾಯ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು ಅಂತ ಹೇಳೋ ನಿರ್ಧಾರದಲ್ಲಿ ನಾವು ವರ್ಷದಲ್ಲಿ ಒಮ್ಮೆ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಒಂದೊಂದು ಮನೆಯಲ್ಲಿ, ಅಂದರೆ ಕುಟುಂಬ ಸಂಗಮ ಅಂತ ಹೇಳಿ. ಹಾಗೆ ನಾವು ಹೋಗ್ತಿರುವಾಗ ಒಂದು ವರ್ಷ ವಿವೇಕ್ ಸರ್ ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ನೀವೇ ಊಟ ಮಾಡಿ ಸಂತೋಷ ಪಡುವುದಲ್ಲ, ನೀವು ಜನೋಪಕಾರವನ್ನು ಮಾಡಬೇಕು, ಜನರಿಗೆ ನಿಮ್ಮಿಂದ ಉಪಕಾರ ಆಗಬೇಕು ಅಂತ ಹೇಳಿ ಮಂಗಳೂರಿನಲ್ಲಿರುವಂತಹ HIV ಪೀಡಿತ ಮಕ್ಕಳ ಆಶ್ರಮಕ್ಕೆ ನೀವೊಮ್ಮೆ ಭೇಟಿ ಕೊಡಿ ಅಂತ ಹೇಳಿ ನಮ್ಮನ್ನು ಹೇಳಿದರು. ಹಾಗೆ ನಾವೆಲ್ಲ ಒಮ್ಮೆ ನೋಡಿ ಬರುವ, ಮತ್ತೆ ಅಲ್ಲಿ ಮಾಡುವುದಾದ್ರೆ ಮತ್ತೆ ವಾರ್ಷಿಕೋತ್ಸವವನ್ನು ಮಾಡುವಂತ ಹೇಳಿ ನಾವು ಅಲ್ಲಿಗೆ ಹೋದೆವು. ಹೋಗಿ ನೋಡುವಾಗ ಅಲ್ಲಿ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅವತ್ತಿಗೆ ಆ ಮಕ್ಕಳಿಗೆ ಔಷಧಿ ತರುವ, ಮಾತ್ರೆ ತರುವಂತ ಹಣ ಕೂಡ ಅವರಿಗೆ ಇರಲಿಲ್ಲ. ಅವರು ನಮ್ಮಲ್ಲಿ ಹೇಳಿದ್ದು ಒಂದೇ, ನೀವು ವಾರ್ಷಿಕೋತ್ಸವವನ್ನು ಮಾಡದಿಲ್ಲ ಅದಲ್ಲ, ಇವತ್ತು ನಮಗೆ ನೀವು ಸ್ವಲ್ಪ ಹಣವನ್ನು ಕೊಟ್ಟರೆ, ಮಾತ್ರೆಗೆ ಹಣವನ್ನು ಕೊಟ್ಟರೆ ನಮ್ಮ ಪ್ರಾಣ ಉಳಿಯುತ್ತದೆ ಅಂತ ಹೇಳಿದ್ರು ಅವರು. ಆದರೆ ನಾವು ಯಾವುದೇ ಪೂರ್ವ ಸಿದ್ಧತೆಯಲ್ಲಿ ಹೋಗಲಿಲ್ಲ. ನಮ್ಮ ಎಲ್ಲರ ಕಿಸೆಯಲ್ಲಿ ಇದ್ದಂತಹ ಹಣವನ್ನು ಒಗ್ಗೂಡಿಸಿ ಅವತ್ತು 7,000 ರೂಪಾಯಿಯನ್ನು ಅವರಿಗೆ ಕೊಟ್ಟು ಬಂದೆವು. ಆಮೇಲೆ ಒಂದು ವಾರದ ನಂತರ, ನಾವು 1 ತಿಂಗಳ ನಂತರ ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತೇಳಿ ನಾವು ಹೋಗುವಾಗ ಅಲ್ಲಿ ಅರ್ಧಕ್ಕರ್ಧ ಮಕ್ಕಳಲ್ಲಿ ಕಾಣುವುದಿಲ್ಲ. ಆಗ ನಾವು ಕೇಳಿದೆವು, ನಾವು ಅವತ್ತು ಬರುವಾಗ ಇಷ್ಟು ಮಕ್ಕಳಿದ್ದೆವು, ಇವತ್ತು ಮಕ್ಕಳೆಲ್ಲ ಕಾಣುವುದಿಲ್ಲ. ಆಗ ಅವರು ಹೇಳಿದ ಮಾತು ಇಷ್ಟೇ, ಅವತ್ತು ನೀವು 12 ದಿವಸ ನೀವು ಬರುವುದಿಲ್ಲ ಅಂತ ಆದ್ರೆ ಅವರು ಬಿಡಿ, ನಾವು ಕೂಡ ಇರ್ತಿರ್ಲಿಲ್ಲ. ನೀವು ಅವತ್ತು 7,000 ರೂಪಾಯಿ ಕೊಟ್ಟ ಕಾರಣ ನಾವಾದ್ರೂ ಉಳಿದಿದ್ದೇವೆ ಅಂತ ಹೇಳಿ ನಮಗೆ ಹೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಅವತ್ತು ನಾವು ಅವರಿಗೆ 55,000 ರೂಪಾಯಿ ಹಾಗೂ 1 ದಿವಸದ ಪೂರ್ಣ ಖರ್ಚನ್ನು ಕೊಟ್ಟು ನಾವು ಪಟ್ಟುಕೊಂಡಿದ್ದೇವೆ. ಆಮೇಲೆ ನಾವು ಎರಡನೇ ಮದ್ದಿನ ವಾರ್ಷಿಕೋತ್ಸವವನ್ನು ತೊಕ್ಕೊಟ್ಟಿನ ಹತ್ರ ವೃದ್ಧಾಶ್ರಮದಲ್ಲಿ ಮಾಡಿದೆವು. ಅಲ್ಲಿ ಕೂಡ ಹಾಗೆ 50,000 ರೂಪಾಯಿ ಹಾಗೂ 1 ದಿವಸದ ಪೂರ್ಣ ಖರ್ಚನ್ನು ನಾವು ಅವತ್ತು ಕೊಟ್ಟಿದ್ದೇವೆ. ಈ ವರ್ಷ ನಾವು ಒಬ್ಬರು ಕ್ಯಾನ್ಸರ್ ಪೀಡಿತ ಒಂದು ಮಹಿಳೆಗೆ 25,000 ರೂಪಾಯಿಯನ್ನು ಕೊಟ್ಟು ಮೊನ್ನೆ 26ನೇ ತಾರೀಕಿಗೆ ನಾವು ನಮ್ಮ ವಾರ್ಷಿಕ ದಿನವನ್ನು ನಾವು ಆಚರಿಸಿದೆವು. ಅಷ್ಟು ಮಾತ್ರವಲ್ಲ, ನಮ್ಮ ಸಮಿತಿಯ ಮನೆಯಲ್ಲಿ ಯಾರಿಗಾದರೂ ವಿವಾಹವಾದಂತಹ ಸಂದರ್ಭದಲ್ಲಿ, ಇಲ್ಲದಿದ್ದರೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ, ಇಲ್ಲದ್ರೆ ಯಾರಾದರೂ ಸಮಿತಿಯ ಸದಸ್ಯರ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಮರಣ ಸಾಂತ್ವನವಾಗಿ ನಾವು ಹಣದ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಇಷ್ಟರವರೆಗೆ 8 ವರ್ಷಗಳಲ್ಲಿ ನಾವು 20 ಮಂದಿ ಇದ್ದೇವೆ. 20 ಮಂದಿ ಆದಂತಹ ನಾವು ಸಂಗ್ರಹಿಸಿಕೊಟ್ಟಂತಹ ಒಟ್ಟು ಮೊತ್ತ 7,75,000 ರೂಪಾಯಿಯನ್ನು ನಾವು ಇತರರಿಗೆ ನಾವೇ ಸಂಗ್ರಹಿಸಿಕೊಟ್ಟಿದ್ದೇವೆ. ಆದರೆ ನಮ್ಮ ಸಮಿತಿಯಲ್ಲಿ 20 ಮಂದಿ ಕೂಡ ಕೂಲಿ ಕೆಲಸದವರು ಹೆಚ್ಚಿನವರು, ಆದರೆ ಶ್ರೀಮಂತರು ನಮ್ಮಲ್ಲಿ ಯಾರೂ ಇಲ್ಲ. ಆದರೆ ಇಷ್ಟು ಹಣವನ್ನು ನಾವು ಹೇಗೆ ಕ್ರೋಢೀಕರಿಸಿದೆವು ಅಂತ ಹೇಳಿದ್ರೆ, ಅದು ಮಂಜುನಾಥ ದೇವರೇ ಅದಕ್ಕೆ ಸಾಕ್ಷಿ. ಅವರ ಅನುಗ್ರಹದಿಂದಲೇ ಅವರೇ ನಮ್ಮ ಕೈಯಾರೆ ಕೊಡಿಸಿದ್ದಾರೆ ಎಂಬಂತಹ ವಿಶ್ವಾಸ ನಮಗಿದೆ. ಅದೇ ರೀತಿ ಬದಿಯಡ್ಕದಲ್ಲಿ ನಾವು ಸುಸಜ್ಜಿತವಾದಂತಹ ಒಂದು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ದಲ್ಲ, ಬಾಡಿಗೆಗೆ ನಾವು ಪಡೆದು ಅದರಲ್ಲಿ ತಿಂಗಳು ಅದರ ಬಾಡಿಗೆಯನ್ನು ಕೊಟ್ಟು ಆ ನಮ್ಮ ಆಫೀಸ್ ಅಂತೇಳಿ, ಆಫೀಸ್ ಮಾತ್ರ ಅಲ್ಲ, ಮಂಜುನಾಥ ದೇವರನ್ನು ಹಾಗೂ ಪೂಜ್ಯರ
ನಾವಲ್ಲಿ ಕಾಣುವ ಹಾಗೆ ನಮ್ಮ ಹೃದಯದ ಅಂತರಾಳದ ಆ ಗುಡಿ ಎಂಬುದಾಗಿ ನಾವು ದಿನನಿತ್ಯ ನಾವು ಅದನ್ನು ಪೂಜಿಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದಾಗಿ ನಮ್ಮ ಈ ಯಾವುದೋ ಒಂದು ದುಷ್ಟತೆಗೆ ನಾವು ಬಲಿಯಾದರೂ ಕೂಡ ಈಗ ನಾವು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಯಾರಿಗೂ ಹೆದರುವುದಿಲ್ಲ. ಇಲ್ಲದಿದ್ದರೆ ಎಲ್ಲ ಜನಗಳಿಗೂ ಅಂದ್ರೆ ಸಮಾಜಕ್ಕೂ ನಾವು ಹೆದರಬೇಕಿತ್ತು. ಕುಡಿತದ ಸಂದರ್ಭದಲ್ಲಿ ಮನೆಯವರಿಗೆ ಹೆದರಬೇಕಿತ್ತು. ಅದರ ಜೊತೆಯಲ್ಲಿ ಹೆಂಡತಿ ಮನೆಯವರು ಅಂದ್ರೆ ಅತ್ತೆ ಮನೆಯವರಿಗೂ ನಾವು ಹೆದರಬೇಕಾಗಿತ್ತು. ಯಾಕಂದ್ರೆ ನನ್ನ ಕಿವಿಯಾರ ನಾನು ಕೇಳಿದ್ದೇನೆ, ಇವನಿಗೆ ನಾವು ನನ್ನ ಮಗಳನ್ನು ಕೊಟ್ಟು ನಾವು ಹಾಳಾದೆವು ಅಂತೇಳಿ. ಈಗ ನಾವು ಯಾರಿಗೂ ಹೆದರುವುದಿಲ್ಲ. ಈಗ ನಾವು ಹೆದರುವುದು ಮಂಜುನಾಥ ದೇವರಿಗೆ ಮಾತ್ರ ನಾವು ಹೆದರುತ್ತೇವೆ. ಯಾವುದೇ ಕಷ್ಟ ಬಂದರೂ ಕೂಡ ಆ ದೇವರೇ ನಮ್ಮನ್ನು ಇಷ್ಟರವರೆಗೆ ಪಾಲಿಸ್ತಾ ಬರ್ತಾ ಇದ್ದಾರೆ. ಇನ್ನೂ ಕೂಡ ನಮಗೆ ಆ ಮಂಜುನಾಥ ದೇವರು ರಕ್ಷಣೆ ಮಾಡ್ತಾರೆ ಅಂತ ವಿಶ್ವಾಸ ನಮಗಿದೆ. ಆದ ಕಾರಣ ಇನ್ನು ಮುಂದೆ ಕೂಡ ಜನರಿಗೆ ಉಪಕಾರ ಅಂದ್ರೆ ಕೆಲವರು ನಮ್ಮ ಹತ್ರ ಹೇಳಿದ್ರು, ನೀವು ಶಿಬಿರಕ್ಕೆ ಜನವನ್ನು ಬಹಳಷ್ಟು ಕಡಿಮೆ ಸೇರಿಸ್ತಾ ಇದ್ದೀರಿ, ನೀವು ಸ್ವಲ್ಪ ಮಂದಿ ನಮಗೆ ಸೇರಿಸಬೇಕು ಅಂತೇಳಿ. ನಾವು ಯಾರನ್ನು ಕೂಡ ಶಿಬಿರಕ್ಕೆ ಒತ್ತಾಯ ಪೂರ್ವಕವಾಗಿ ನಾವು ಇಷ್ಟರವರೆಗೆ ಕೊಂಡೋಗಲಿಲ್ಲ. ಒಬ್ಬನನ್ನು ನಾವು ಶಿಬಿರಕ್ಕೆ ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇವ ನಮ್ಮ ಜೊತೆ ಮುಂದೆ ಶಾಶ್ವತವಾಗಿ ನಮ್ಮ ನವಜೀವನ ಸಮಿತಿಯ ಸದಸ್ಯನಾಗಿ ಇರಬಹುದಂತ ಹೇಳುವುದನ್ನು ನಾವು ಮೊದಲು ಯೋಚನೆ ಮಾಡ್ತೇವೆ. ಆಮೇಲೆ ಅವ ಅದಕ್ಕೆ ಸಿದ್ಧಾಂತ ಆದ್ರೆ ಮಾತ್ರ ಅವನನ್ನು ನಾವು ಶಿಬಿರಕ್ಕೆ ಕೊಂಡು ಹೋಗ್ತೇವೆ. ಶಿಬಿರಕ್ಕೆ ಕೊಂಡು ಹೋಗಿ 8 ದಿವಸ ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಪುನರಪಿ ತಂದಾಗ ನಾವು ಅವನನ್ನು ಕೈ ಬಿಡುವುದಿಲ್ಲ. ಅವನ ಜೀವನ ಪರ್ಯಂತರ ಅವ ನಮ್ಮ ಜೊತೆ ಇರುವ ಹಾಗೆ ನಾವು ಶ್ರಮಿಸ್ತೇವೆ. ಅದಕ್ಕೆ ಯಾರು ಒಪ್ಪುವುದಿಲ್ಲ, ಅವರನ್ನು ಆಗ್ಲೇ ನಾವು ಬಿಟ್ಟು ಬಿಡ್ತೇವೆ. ಈಗ ನಾನು ಒಬ್ಬ ಕಲಾವಿದನಾದಂತಹ ನನ್ನ ಕಷ್ಟ ಹೇಳಿದೆ. ಈಗ ನಾನು ಎಲ್ಲರಿಗೂ ಬೇಕಾದವನಾಗಿದ್ದೇನೆ. ಈಗ ನನಗೆ ಕ್ಲಾಸ್ ಮಾಡುವುದಕ್ಕೆ ಸಮಯ ಇಲ್ಲ, ಅಷ್ಟು ಮಂದಿಗೆ ನನ್ನನ್ನು ಕಡೆಗೆ ಕರೀತಾ ಇದ್ದೇನೆ. ಈಗ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನಷ್ಟು ತೃಪ್ತಿ ಜೀವನ ಮಾಡುವವರು ಬೇರೆ ಯಾರನ್ನು ನಾನು ನೋಡಲಿಲ್ಲ. ಅದಕ್ಕೆ ಮೂಲ ಕಾರಣ ಮಂಜುನಾಥ ದೇವರು ಅಂತ ಹೇಳಿಕೊಳ್ಳುತ್ತಾ, ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ತಾವಂದರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ, ನಮ್ಮ ಸೌಪರ್ಣಿಕ ನವಜೀವನ ಸಮಿತಿ ಬದಿಯಡ್ಕ ಇದರ ಸದಸ್ಯನಾದಂತಹ ನಾನು ಆಭಾರಿ ಆಗ್ತೇನೆ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜನಜಾಗೃತಿ ವೇದಿಕೆ. ಇದೀಗ ಜಯರಾಮ್ ಪಾಟೀಲ್ ಅವರಿಗೆ ಪೂಜ್ಯ ಕಾವಂದರು ಸ್ಮರಣಿಕೆಯನ್ನು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಬೆಳ್ತಂಗಡಿ ತಾಲೂಕಿನ ನೆಟ್ಟಡೆ ಗ್ರಾಮದ ಜಾನಪ ಮೌಲ್ಯರ ಮಗಳು ಕುಮಾರಿ ಕೀರ್ತನಾ ಇವರಿಂದ ಅನಿಸಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ, ಧರ್ಮ ದೇವತೆಗಳನ್ನು ಸ್ಮರಿಸುತ್ತಾ, ಪೂಜ್ಯರ ಆಶೀರ್ವಾದಗಳನ್ನು ಪಡೆಯುತ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ನನ್ನ ಮುಂದೆ ನೆರೆದಿರುವ ಗಣ್ಯರಿಗೂ ಹಾಗೂ ಸಭಿಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಕೀರ್ತನ. ನಾನು ಬೆಳ್ತಂಗಡಿ ತಾಲೂಕಿನ ಗಡ್ಡಾಡಿ ಗ್ರಾಮದ ಕೊಳಲ ನಿವಾಸಿ. ನಾನು ಇಲ್ಲಿ ಬಂದು ನಿಂತಿರಲು ಮುಖ್ಯ ಕಾರಣ ನನ್ನ ತಂದೆ ತುಂಬ ಮದ್ಯಪಾನ ಮಾಡುತ್ತಿದ್ದರು. ನೆಕ್ಸ್ಟ್ ಅವರನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶನದಲ್ಲಿ ನಡೆಯುವ ಮದ್ಯವಂಜನ ಶಿಬಿರಕ್ಕೆ ಅವರನ್ನು ಹಾಕಿದ್ರು. ನೆಕ್ಸ್ಟ್ ಅವರು ತಮ್ಮ ಮದ್ಯಪಾನವನ್ನು ತ್ಯಜಿಸಿದ್ರು. ನಮ್ಮದು ಚಿಕ್ಕ
ಮತ್ತೆ ನೆಕ್ಸ್ಟ್ ಗಂಟೆ ಉಳುಮೆ ಮಾಡುವಾಗ ನಮಗೆ ಟೈಮ್ಗೆ ಟಿಲ್ಲರ್ ಎಲ್ಲ ಬರ್ತಿರ್ಲಿಲ್ಲ. ಅದಕ್ಕೆ ಅಪ್ಪನೇ ಸ್ವಂತ ಟಿಲ್ಲರ್ ತೆಗೆದ್ರು. ಇದರಿಂದ ಈಗ ಬೇರೆ ಕಡೆಗೆ ಸಹ ನಾವು ಉಳುಮೆ ಮಾಡಲಿಕ್ಕೆಲ್ಲ ಹೋಗ್ತಾರೆ. ಅದರಿಂದ ಸಹ ನಮಗೆ ಒಳ್ಳೆ ಆದಾಯ ಬರ್ತುಂಟು. ಇದೆಲ್ಲ ಸಾಧ್ಯ ಆದದ್ದು ಸ್ವಾಮಿಯಿಂದ. ಹೀಗೆ ಸ್ವಲ್ಪ ಭಯ ಇದೆಲ್ಲ ಸಾಧ್ಯ ಆದ ಸ್ವಾಮಿಯಿಂದ. ಹಾಗಾಗಿ ಅದಕ್ಕೆ ಧನ್ಯವಾದ ಹೇಳ್ತೀನಿ. ನಾವೀಗ ಸುಖಿ ಸಂಸಾರ ಮಾಡಿದ್ದೇವೆ. ನಾವು ಈಗ ಒಂದು ಉತ್ತಮ ಸ್ಥಿತಿಗೆ ಏರಲು, ನಮಗೆ ಎಷ್ಟೋ ಕುಟುಂಬಗಳು ಒಂದು ಉತ್ತಮ ಸ್ಥಿತಿಗೆ ಏರಲು ಕಾರಣ ಶ್ರೀ ಪೂಜ್ಯರು ಮತ್ತು ಮಂಜುನಾಥ ಸ್ವಾಮಿ. ಹೀಗೆ ಇವರು ನಮ್ಮೆಲ್ಲರನ್ನು ಹೀಗೆ ಆಚರಿಸಲಿ ಎಂದು ಹೇಳ್ತಾ ನನ್ನ ಚಿಕ್ಕ ಅನಿಸಿಕೆಯನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಕುಮಾರಿ ಕೀರ್ತನ ಇವರಿಗೆ ಪೂಜ್ಯ ಕಾವಂದರು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಉದ್ಘಾಟಕರಾದಂಥ ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿದಂಥ ಗೌರವಾನ್ವಿತ ಶ್ರೀ ಹರೀಶ್ ಪೂಜಾ, ಮಾನ್ಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಇವರಿಂದ ಉದ್ಘಾಟಕರ ಮಾತು. ಬಂಧುಗಳೇ, ಗಾಂಧೀಜಿಯವರು ಹೇಳ್ತಾರೆ, ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಬರುವುದು ಕುಡಿತದಿಂದಲ್ಲ, ಆತ್ಮವಿಶ್ವಾಸದಿಂದ ಎನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಪೂಜ್ಯ ಕಾವಂದರು ಹೇಳ್ತಾರೆ, ಸಪ್ತ ವ್ಯಸನಗಳಲ್ಲಿ ಪ್ರಮುಖವಾದದ್ದು ಮದ್ಯಪಾನ ಒಂದು ವ್ಯಸನ ಮುಕ್ತ ಆದರೆ ಸಪ್ತ ವ್ಯಸನಗಳು ವ್ಯಸನ ಮುಕ್ತ ಆಗ್ತದೆ ಎನ್ನುವ ಮಾತನ್ನು ಪೂಜ್ಯ ಕಾವಂದರು ಹೇಳ್ತಾರೆ. ಕುಡಿತದ ಸಮಸ್ಯೆಗೆ ಹೆಚ್ಚು ನರಳಾಟ ಅನುಭವಿಸುತ್ತಿರುವ ಮದ್ಯ ವ್ಯಸನಿಗಳಿಗೆ ದುಶ್ಚಟ ಮುಕ್ತ ಆಗಬೇಕಾದರೆ ಮಹಿಳೆಯರು ದುರ್ಗೆಯಾಗಬೇಕೆನ್ನುವಂಥದ್ದನ್ನು ಮಾತೃಶ್ರೀ ಅಮ್ಮನವರು ಹೇಳ್ತಾರೆ. ಇಂತಹ ಅನೇಕ ಹಿರಿಯರ ಮಾರ್ಗದರ್ಶಕರ ಮಾತುಗಳಿಂದ ಸಮಾಜದಲ್ಲಿ ಪರಿವರ್ತನೆಯ ಹಾದಿಗಳು ಈ ಜಗತ್ತಿನಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಗಾಂಧಿ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವ, ಆದರ್ಶ ಮತ್ತು ಜೀವನವನ್ನು ಅಕ್ಷರಶಃ ಆಧುನಿಕ ಸಮಾಜದಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಕೀರ್ತಿ ಈ ಜಗತ್ತಿನಲ್ಲಿ ಒಬ್ಬ ಪುಣ್ಯಾತ್ಮರಿಗೆ ಮಾತ್ರ ಸಲ್ಲತಕ್ಕಂಥದ್ದು. ಅದು ನಮ್ಮ ಪೂಜ್ಯ ಕಾವಂದರಿಗೆ ಅಂತ ಹೇಳಿದರೆ ನಾನು ಭಾಳ ಸಂತೋಷ ಪಡ್ತೇನೆ. ಗಾಂಧೀಜಿಯವರು ಒಂದು ಆದರ್ಶದಲ್ಲಿ ಜೀವನವನ್ನು ಮಾಡಿದರು, ಒಂದು ತತ್ವದಲ್ಲಿ ಜೀವನ ಮಾಡಿದರು. ಅದು ಮೊದಲನೆಯದ್ದು ಗಾಂಧೀಜಿಯವರದ್ದು ಅಹಿಂಸೆ. ಆ ಅಹಿಂಸೆಯಲ್ಲೇ ಜೀವನವನ್ನು ಇವತ್ತು ನಡೆಸ್ತಕ್ಕಂಥವರು ಪೂಜ್ಯ ಕಾವಂದರು. ತಮ್ಮೆಲ್ಲ ಕಾರ್ಯಗಳಲ್ಲಿ ಆ ಅಹಿಂಸಾ ಪರಮಾಧರ್ಮ ಎನ್ನುವಂತಹ ಕಲ್ಪನೆಯಲ್ಲಿ ಪೂಜ್ಯ ಕಾವಂದರು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ದರೆ, ಗಾಂಧೀಜಿಯವರ ಜೀವನದುದ್ದಕ್ಕೂ ಅವರ ಅಂತ್ಯದವರೆಗೂ ಒಂದಷ್ಟು ವಿಚಾರಗಳನ್ನು ಸಮಾಜದಲ್ಲಿ ಪರಿವರ್ತನೆಯನ್ನು ತರತಕ್ಕಂಥ ದೃಷ್ಟಿಯಲ್ಲಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟರು. ಮೊದಲು ಗಾಂಧೀಜಿಯವರು ಹೇಳಿದ್ದು ಸ್ವಚ್ಛತೆಯ ಬಗ್ಗೆ. ಸ್ವಚ್ಛತೆಯ ಕಲ್ಪನೆಯನ್ನು ಗಾಂಧೀಜಿಯವರು ಸಮಾಜದ ಮುಂದೆ ಇಟ್ಟರು. ನಾವೆಲ್ಲರೂ ಸ್ವಚ್ಛತೆಯಿಂದ ಇರಬೇಕು, ನಮ್ಮ ಮನೆ, ನಮ್ಮ ಸಮಾಜ, ನಮ್ಮ ಊರು ಸ್ವಚ್ಛತೆಯಿಂದ ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಬೇಕು ಎನ್ನುವಂಥದ್ದನ್ನು ಗಾಂಧೀಜಿಯವರು ಹೇಳಿದರು. ಆದರೆ ವಿಪರ್ಯಾಸ, ಗಾಂಧೀಜಿಯವರ ನಂತರ ಅದಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಈ ವ್ಯವಸ್ಥೆಯಲ್ಲಿ ಆಗಲಿಲ್ಲ. ಆದರೆ ನಮಗೆ ಸಂತೋಷ ಯಾಕೆ ಅಂತ ಹೇಳಿದರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ಅದೇ ಗುಜರಾತಿನಲ್ಲಿ ಹುಟ್ಟಿರ್ತಕ್ಕಂಥವರು, ಅವರು ಪ್ರಧಾನಮಂತ್ರಿ ಆದ ನಂತರ ಒಂದು ಕಲ್ಪನೆಯನ್ನು ಕೊಟ್ಟರು. ಸ್ವಚ್ಛ ಭಾರತದ ಕಲ್ಪನೆಯನ್ನು ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು 70 ವರ್ಷಗಳ ನಂತರ ಕೊಟ್ಟರು. ಅದಕ್ಕಿಂತಲೂ ಇನ್ನೊಂದು ಶಕ್ತಿ ಏನು ಅಂತ ಹೇಳಿದರೆ, ಪೂಜ್ಯ ಕಾವಂದರ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಪೂಜ್ಯ ಕಾವಂದರ ಯಾವುದೇ ಒಂದು ವ್ಯವಸ್ಥೆ ಇರಲಿ, ಮೊದಲು ಕಾವಂದರು ಗಮನಿಸುವಂಥದ್ದು, ಮೊದಲು ಹೇಳತಕ್ಕಂಥದ್ದು ಸ್ವಚ್ಛತೆಗೆ ಆದ್ಯತೆ ನೀಡಿ ಎನ್ನುವಂಥದ್ದನ್ನು ಹೇಳಿಕೊಂಡು ಬಂದಂಥವರು ಪೂಜ್ಯ ಕಾವಂದರು ಗಾಂಧೀಜಿಯವರ ತತ್ವದ ಆದರ್ಶದಲ್ಲಿ.
ಗಾಂಧೀಜಿಯವರು ಮತ್ತೆ ಹೇಳಿದರು ಸ್ವತಂತ್ರದ ಆ ಹೋರಾಟದ ಸಂದರ್ಭದಲ್ಲಿ, ಬ್ರಿಟಿಷರನ್ನು ಈ ದೇಶದಿಂದ ಮತ್ತೆ ಓಡಿಸಬೇಕಾದ್ರೆ ನಾವು ಮಾಡಬೇಕಾದದ್ದು ಸ್ವದೇಶಿ ಚಳವಳಿ ಎನ್ನುವಂಥದ್ದನ್ನು ಹೇಳಿದರು. ಸ್ವದೇಶಿ ಚಳವಳಿಯ ಮೂಲಕ ದೇಶವನ್ನು ಮತ್ತೆ ಸಶಕ್ತಗೊಳಿಸ್ಬೋದು ಎನ್ನುವಂಥ ಕಲ್ಪನೆಯನ್ನು ಗಾಂಧೀಜಿಯವರು ಕೊಟ್ಟರು. ನನಗೆ ಭಾಳ ಹೆಮ್ಮೆ ಇದೆ, ಇವತ್ತಿನ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತ ಎನ್ನುವಂಥ ಕಲ್ಪನೆಯನ್ನು ಸಮಾಜದಲ್ಲಿ ಕೊಟ್ಟು ಗ್ರಾಮೀಣ ಪ್ರದೇಶದ ಬದುಕಿಗೆ ಶಕ್ತಿ ನೀಡಿ ನಾವು ನಿರ್ಭರರಾಗಬಹುದು ಎನ್ನುವಂಥ ಕಲ್ಪನೆಯನ್ನು ಮೋದಿಜಿಯವರು ಏನು ಕೊಟ್ಟರ, ಪೂಜ್ಯ ಕಾವಂದರು ಸಿರಿ ಅಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ದೇಶದಲ್ಲಿ ಆತ್ಮನಿರ್ಭರವಾಗಿ ಗಾಂಧೀಜಿಯವರ ತತ್ವ ಆದರ್ಶವನ್ನು ಗ್ರಾಮೀಣ ಮಟ್ಟದಲ್ಲಿ ರೂಪುಗೊಳಿಸ್ತಕ್ಕಂಥ ಕೆಲಸವನ್ನು ಪೂಜ್ಯ ಕಾವಂದರ ಮೂಲಕ ಆಯಿತು. ಗಾಂಧೀಜಿಯವರ ತತ್ವ ಆದರ್ಶವನ್ನು ಪೂಜ್ಯ ಕಾವಂದರು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಮಾಡಿದರು. ಗಾಂಧೀಜಿಯವರು ಹೇಳಿದರು, ಸ್ತ್ರೀ ಸಬಲೀಕರಣ ಆಗಬೇಕು, ಮಹಿಳೆ ಸಶಕ್ತ ಆಗಬೇಕು, ಆಗ ಕುಟುಂಬ ಸಮಾಜ ಶಕ್ತಿಶಾಲಿ ಆಗ್ತದೆ ಎನ್ನುವಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ನರೇಂದ್ರ ಮೋದಿಯವರ ಸರ್ಕಾರ ಸ್ತ್ರೀ ಸಬಲೀಕರಣದ ದೃಷ್ಟಿಯಿಂದ ಅನೇಕ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಗಳ ಮೂಲಕ ಆ ಕಾರ್ಯಕ್ರಮವನ್ನು ಮುನ್ನಡೆಸಿದರೆ ಈ ಜಗತ್ತಿನಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಎಷ್ಟಿದೆ ಅಂತ ಹೇಳಿದರೆ ಇವತ್ತು ಲಕ್ಷಾಂತರ ಜನ ಸ್ತ್ರೀಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅವತ್ತು ಗಾಂಧೀಜಿಯವರು ಹೇಳಿಕೊಟ್ಟಿರ್ತಕ್ಕಂಥ ತತ್ವವನ್ನು ಅಕ್ಷರಶಃ ಇವತ್ತು ಜಗತ್ತಿನಲ್ಲಿ ಪಾಲನೆಯನ್ನು ಮಾಡಿದರೆ ಪೂಜ್ಯ ಕಾವಂದರ ಮೂಲಕ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಮೂಲಕ ಗಾಂಧೀಜಿಯವರ ತತ್ವಾದರ್ಶವನ್ನು ಪಾಲನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಈ ರೀತಿ ಪ್ರತಿ ಒಂದು ಹಂತದಲ್ಲೂ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಗಾಂಧೀಜಿಯವರ ಮೂಲ ಆಶಯ ಆಗಿತ್ತು. ಮದ್ಯಪಾನವನ್ನು ದೂರ ಮಾಡಬೇಕೆನ್ನುವಂಥ ಆ ಮೂಲಕ ವ್ಯಕ್ತಿಯಾಗಿ ನಿರ್ಮಾಣ ಆಗಬಹುದು, ವ್ಯಕ್ತಿ ಶಕ್ತಿಯಾಗಬಹುದು ಎನ್ನುವಂಥದ್ದನ್ನು ಪೂಜ್ಯ ಗಾಂಧೀಜಿಯವರು ಹೇಳಿದರು. ನರೇಂದ್ರ ಮೋದಿಜಿಯವರು ಈ ದೇಶದ ಈ ಗುಜರಾತಿನ ಮುಖ್ಯಮಂತ್ರಿ ಆದಾಗ ಗುಜರಾತಿನಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದರು. ಪೂಜ್ಯ ಕಾವಂದರು ಜನಜಾಗೃತಿಯ ಮೂಲಕ ಸಹಸ್ರಾರು ವ್ಯಕ್ತಿಗಳ ಕುಟುಂಬದ ಬದುಕಿಗೆ ಆಗುವ ರೀತಿಯಲ್ಲಿ ಮದ್ಯವ್ಯಸನದ ಮುಕ್ತವಾಗಿರತಕ್ಕಂತಹ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಲಕ್ಷಾಂತರ ಕುಟುಂಬದ ಬದುಕಿಗೆ ಶಕ್ತಿಯಾಗತಕ್ಕಂಥ ಕೆಲಸವು ಇವತ್ತು ಆಗಿರ್ತಕ್ಕಂಥದ್ದು. ಪ್ರಾಯಶಃ ನನಗೆ ಭಾಳ ಖುಷಿ ಇದೆ. ನಾನು ಒಬ್ಬ ಜನಜಾಗೃತಿಯ ವೇದಿಕೆಯ ಮೂಲಕ ನನಗೆ 100ನೇ ಮದ್ಯವರ್ಜನ ಶಿಬಿರದ ಅಧ್ಯಕ್ಷರಾಗುವಂಥ ಯೋಗ ನನಗೆ ಸಿಕ್ಕಿತ್ತು. ಆ ಕೆಲಸವನ್ನು ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಬೆಳ್ತಂಗಡಿಯಲ್ಲಿ ಮಾಡುವಂಥ ಅವಕಾಶವೂ ನನಗೆ ಸಿಕ್ಕಿತ್ತು. 1000ನೇ ಮಧ್ಯವರ್ಜನದ ಶಿಬಿರದ ಅಧ್ಯಕ್ಷರಾಗುವಂಥ ಯೋಗವು ನಮಗೆ ಸಿಕ್ಕಿತ್ತು. ಪ್ರಾಯಶಃ ಇವತ್ತು ಕೊರೋನಾದ ಈ ಕಾಲಘಟ್ಟದಲ್ಲಿ 1 ವರ್ಷ ಶಿಬಿರಗಳನ್ನು ಆಯೋಜನೆ ಮಾಡಲಿಕ್ಕೆ ಪಾಯಸ್ಮಮ್ ಅವರಿಗೆ ಆಗಲಿಲ್ಲ. 1 ವರ್ಷ ಮಧ್ಯವರ್ಜನದ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಕೊರೋನಾದಿಂದಾಗಿ 1 ವರ್ಷದ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಯಶಃ ಇವತ್ತು ತುಂಬ ಜನ ಸರತಿ ಸಾಲಿನಲ್ಲಿ ಪಟ್ಟಿಯಲ್ಲಿ ನಿಂತಿರ್ಬೋದು. ಆ 1 ವರ್ಷದ ಏನು ಶಿಬಿರ ಇದೆ ಅದನ್ನು ಸೇರಿಸಿಕೊಂಡು ಈ ವರ್ಷ ಮಾಡಬೇಕಾದಂತಹ ಅನಿವಾರ್ಯತೆಯೂ ಇರ್ಬೋದು ಪ್ರಾಯಶಃ ಜನಜಾಗೃತಿಯ ಶಿಬಿರ ಆಯೋಜಕರಿಗೆ. ನನಗೆ ಯಾಕಂತ ಹೇಳಿದ್ರೆ ನನ್ನ ಹತ್ರನೂ ಒಂದು 15-16 ಜನ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಬೆಂಗಳೂರಿನವರು ನನ್ನ ಹತ್ರ ಕೇಳಿ ಯಾವಾಗ ಮಧ್ಯವರ್ಜನ ವಿಶೇಷ ಶಿಬಿರ ನಡೀತದೆ, ನನಗೆ ಬರಲಿಕ್ಕುಂಟು, ನನ್ನ ಒಬ್ಬ ಸ್ನೇಹಿತ, ನನ್ನ ಸಹೋದರ, ಇವನನ್ನು ಕಳಿಸ್ಲಿಕ್ಕುಂಟು, ಯಾವಾಗ ಶುರುವಾಗ್ತದೆ ಹೇಳಿ ಅಂತ ಹೇಳಿದಂಥವರ ಪಟ್ಟಿಯೇ ನನ್ನ ಹತ್ರ ಒಂದು 15-16 ಉಂಟು. ಅದರಿಂದಾಗಿ ಇವತ್ತು ಗಾಂಧೀಜಿಯವರ ಆದರ್ಶವನ್ನು ಪೂಜ್ಯ ಕಾವಂದರು ಮೈಗೂಡಿಸಿಕೊಂಡು ಈ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಈ ದೇಶದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಮಾಜವನ್ನು ಗಾಂಧಿ ತತ್ವದೆಡೆಗೆ ಕೊಂಡೋಗತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥ ಪೂಜ್ಯ ಕಾವಂದರಿಗೆ ಕ್ಷೇತ್ರದ ಮತ್ತು ಎಲ್ಲ ಜನರ ಪರವಾಗಿ ಕೋಟಿ ನಮನಗಳನ್ನು, ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಶಾಸಕನಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಕಾವಂದರಿಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗೆ, ಅಖಿಲ ಭಾರತ ಜನಜಾಗೃತಿ ವೇದಿಕೆಯ ಟ್ರಸ್ಟಿಗೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂಥ ಸಹೃದಯವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಇಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಕರ್ನಾಟಕ ಸರ್ಕಾರ ಇವರಿಂದ ಮಾತು. ಅತ್ಯಂತ
ಬಹಳ ವೇಗದಲ್ಲಿ, ಬಹುಶಃ ಮೊನ್ನೆ ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ಸಚಿವರ ಬಳಿಯಲ್ಲಿ ಹೋದರೂ ಕೂಡ ಸಚಿವರು ಹೇಳುವಂತಹ ಯಾವುದಾದ್ರೂ ಒಂದು ಹೆಸರಿದ್ದರೆ ಅದು ಹರೀಶ್ ಪೂಂಜಾರವರದು. ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಮ್ಮ ತಾಲೂಕಿಗೆ ಒಳ್ಳೆಯ ವೇಗವನ್ನು ಕೊಟ್ಟಿರುವಂಥವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿದ್ದಾರೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿ ರಾಮಸ್ವಾಮಿಯವರೇ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ LH ಮಂಜುನಾಥ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ಗಣ್ಯರೇ, ಇಲ್ಲಿ ನೆರೆದಿರುವ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಇವತ್ತು ಕಾರ್ನಲ್ಲಿ ಬರುವಾಗ ವೈಷ್ಣವ ಜನತೋ ಇದರದ್ದು ಒಂದು ಕನ್ನಡ ಅವತರಣಿಕೆಯನ್ನು ನಾನು ನೋಡಿದೆ. ಅದನ್ನೇ ಇವರು ಹಾಡು ಹೇಳ್ತಾರ ಅಂಥೇಳಿ ಇಲ್ಲಿ ಬಂದರೆ ಅದರಲ್ಲಿಯೂ ಇದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಬಹುಶಃ ನರಸಿಂಹ ಇವರು, ಸಂತ ನರಸಿಂಹರು ಬರೆದಂತಹ ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದಂತಹ ಹಾಡು ನಮ್ಮ ಜನಜಾಗೃತಿಯ ಪೂಜ್ಯ ಕಾವಂದರ ಮತ್ತು ಮಹಾತ್ಮ ಗಾಂಧೀಜಿಯವರ ಆ ಸಹೃದಯದ ಮನಸ್ಸಿನ ಎಲ್ಲ ಭಾವನೆಗಳು ಆ ಹಾಡಿನಲ್ಲಿ ಇದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಅತಿಥಿ ಅಲ್ಲ. ಯಾಕೆಂತ ಹೇಳಿದರೆ ಈ ಕಾರ್ಯಕ್ರಮದ ಜೊತೆಗೆ ಪ್ರಾರಂಭದ ಹಂತದಿಂದ ಎಲ್ಲ ಹಿರಿಯರ ಜೊತೆಗೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದವ ಕಾರಣ. ಅದರಿಂದಾಗಿ ನನಗಿದು ನನ್ನ ಕಾರ್ಯಕ್ರಮ. ನಾವೆಲ್ಲ ಅಕ್ಟೋಬರ್ 2 ಯಾವಾಗ ಬರ್ತದೆ ಅಂಥೇಳಿ ನಿರೀಕ್ಷೆ ಮಾಡುವ ಕಾರ್ಯಕ್ರಮ. ಒಂದು ವರ್ಷಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಪೂಜ್ಯರ ಸಂದೇಶದ ಮೂಲಕ ಮುಂದಿನ ಒಂದು ವರ್ಷ ಈ ಜನಜಾಗೃತಿಯನ್ನು ಮುನ್ನಡೆಸುವ ದೃಷ್ಟಿಯಲ್ಲಿ ನಮ್ಮದೇ ಆದಂತಹ ರೀತಿಯ ಭಾಗವಹಿಸುವಿಕೆಯ ಕಾರ್ಯಕ್ರಮ ಅಂತ ಹೇಳುವ ಸಂಭ್ರಮ, ಸಂತೋಷ, ಸಡಗರ ನಮಗೆಲ್ಲರಿಗೂ ಇದೆ ಅಂತ ಹೇಳುವಂತಹ ಭಾವನೆಯ ಜೊತೆಗೆ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ. ಅದರ ಜೊತೆಗೆ ನಾವು ತುಂಬ ಬಾರಿ ನಾವೆಲ್ಲ ಮಾತಾಡಿಕೊಳ್ತೇವೆ, ಹಿಂದಿನ ಅಧ್ಯಕ್ಷರು ಎಲ್ಲರೂ. ನಮಗೆ ಮಂಜುನಾಥ ಸ್ವಾಮಿಗೆ ಸೇವೆ ಮಾಡುವಂಥದ್ದು ಬೇರೆ ಅಲ್ಲ, ಈ ಜನಜಾಗೃತಿಯಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಬೇರೆ ಅಲ್ಲ ಅಂತ ಹೇಳುವಂತಹ ಭಾವನೆ ಇದೆ. ಯಾಕೆಂತ ಹೇಳಿದರೆ ನಾವು ದೇವರ ಬಳಿ ಹೋಗಿ ಬೇಡುವಂಥದ್ದು ನಮ್ಮ ಕುಟುಂಬ ಒಳ್ಳೆಯದಾಗಲಿ, ನಮ್ಮ ಸಮಾಜದ ಬಂಧುಗಳ ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು. ಜನಜಾಗೃತಿಯ ಉದ್ದೇಶ ಮತ್ತು ಕಾರ್ಯಕ್ರಮ ಇವತ್ತು ಲಕ್ಷಾಂತರ ಕುಟುಂಬಗಳಿಗೆ ಒಂದು ಬೆಳಕನ್ನು ಕೊಟ್ಟಿದ್ದೆ ಅಂತ ಹೇಳಿ ಆದರೆ ಅದು ಖಂಡಿತವಾಗಿಯೂ ಮಂಜುನಾಥ ಸ್ವಾಮಿಯ ಕಾರ್ಯಕ್ರಮವೇ ಅಂತ ಹೇಳುವಂತಹ ಭಕ್ತಿ ಭಾವದ ಜೊತೆಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಮತ್ತು ಅದರಲ್ಲಿ ಇನ್ನು ಮುಂದಕ್ಕೂ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮದೇ ಆದಂತಹ ಸೇವೆಯನ್ನು ಮಾಡ್ತೇವೆ. ತುಂಬ ಬೆಳವಣಿಗೆಯನ್ನು ನಾವು ಕಂಡಿದ್ದೇವೆ. ಬಹುಶಃ ಪ್ರಾರಂಭದ ಹಂತ ಬೆಳ್ತಂಗಡಿಯಲ್ಲಿ ಜನಜಾಗೃತಿ ಪ್ರಾರಂಭ ಆದಾಗ ಇದ್ದಂತಹ ವಾತಾವರಣಕ್ಕೂ ಇವತ್ತು ನಾವು ನೋಡುವಂತಹ ಒಂದು ವಾತಾವರಣವನ್ನು ಗಮನಿಸಿದರೆ ಖಂಡಿತವಾಗಿಯೂ ಎಲ್ಲರಲ್ಲಿಯೂ ಆತ್ಮವಿಶ್ವಾಸವನ್ನು ತುಂಬುವಂತಹ. ಪೂಜ್ಯ ಕಾವಂದರು ಯಾವಾಗಲೂ ಹೇಳೋದಿತ್ತು, ಎಷ್ಟೋ ಬಾರಿ ತುಂಬ ಮಂದಿ ಈ ಪ್ರಾರಂಭದ ಹಂತದಲ್ಲಿ ಈ ಚಳುವಳಿಗೆ ಅಥವಾ ಈ ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆಗೆ ತುಂಬ ಅಪಹಾಸ್ಯ ಮಾಡ್ತಿದ್ರು, ಇದರಿಂದ ಸಾಧ್ಯವೋ ಅಂಥೇಳಿ. ಆವಾಗ ಪೂಜ್ಯ ಕಾವಂದರು ಹೇಳ್ತಿದ್ದಂತಹ ಒಂದು ಮಾತು ಏನು ಅಂಥೇಳಿ ಕೇಳಿದರೆ, ಎಷ್ಟು ಪ್ರಯತ್ನ ಆಗಲಿ ಒಬ್ಬನಲ್ಲಿ ನಾವು ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಆದರೂ ಕೂಡ ಅದು ನಮ್ಮ ಪೂರ್ಣವಾದ ಫಲ ಸಿಕ್ಕಿದೆ ಅಂತ ಹೇಳುವಂತಹ ತೃಪ್ತಿಯ ಜೊತೆಗೆ ನಾವು ಕೆಲಸ ಮಾಡುವ ಅಂಥೇಳಿ ಆಗಾಗ ನಮಗೆ ವಿಶ್ವಾಸವನ್ನು ತುಂಬಿಸ್ತಾ ಇದ್ದರು. ಹೇಳ್ತಾರೆ ಯಾವುದೇ ಈ ರೀತಿಯ ಬದಲಾವಣೆ ಮಹಾತ್ಮ ಗಾಂಧೀಜಿಯವರು ಕಂಡಂಥದ್ದು ಕೂಡ ಇದನ್ನೇ. ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಸ್ವಾಸ್ಥ್ಯದ ಒಂದು ಜೀವನ ಮೌಲ್ಯಗಳಿರುವಂತಹ ಒಂದು ಸರಳ ಜೀವನವನ್ನು ಯಾವ ರೀತಿಯಲ್ಲಿ ನಮ್ಮ ಹಿರಿಯರು ನಡ್ಕೊಂಡು ಬಂದಿದ್ದಾರೆ ಆ ರೀತಿಯ ಒಂದು ಬದುಕನ್ನು ಕಟ್ಟುವಂತಹ ಸಮಾಜ ಇಡೀ ಜಗತ್ತಿಗೆ ಬದುಕು ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದನ್ನು ಕೊಡುವಂತಹ ಸಂಪತ್ತಿದ್ದರೆ ಅದು ಭಾರತದಲ್ಲಿ ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ ಆ ಕಾರಣಕ್ಕೋಸ್ಕರವೇ ಇವತ್ತಿಗೂ ಮಹಾತ್ಮ ಗಾಂಧೀಜಿಯವರನ್ನು ಇಡೀ ಜಗತ್ತು ಯಾವುದೆಲ್ಲ ಮಾತುಗಳನ್ನು ಅವರು ಮಾತನಾಡಿದ್ದಾರೆ ಅದೆಲ್ಲ ಆದರ್ಶಗಳನ್ನು ಅವರು ಅನುಷ್ಠಾನಕ್ಕೆ ತಂದ ಕಾರಣ ಅದು ಯಾವುದೇ ದೇಶದಲ್ಲಿ ಹೋದರೂ ಗಾಂಧೀಜಿಯ ಊರಿಂದ ಬಂದಂಥವರು ಅಂತ ಹೇಳುವಂತಹ ಭಾವನೆಯ ಜೊತೆಗೆ ನಮ್ಮನ್ನು ಗೌರವಿಸ್ತಾರೆ ಅಂತ ಹೇಳಿ. ಆದರೆ ಅವರು ಆ ರೀತಿಯ ಬದುಕನ್ನು
ನಡೆಸಿಕೊಂಡು ಬಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ, ಯಾಕೆಂತ ಹೇಳಿದರೆ ಯಾರಾದರೂ ಅದನ್ನು ಮತ್ತೆ ಚಾಲನೆಯನ್ನು ಕೊಡಬೇಕು. ಆ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಮಗೆಲ್ಲ ಪ್ರೇರಣೆದಾಯಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡು ಇದಕ್ಕೊಂದು ಚಾಲನೆ ಕೊಟ್ಟಂಥವರು ಪೂಜ್ಯ ಕಾವಂದರು ಅವರಿಗೆ ಎಲ್ಲರ ಪರವಾಗಿ ನಮಗೆ, ಯಾಕೆಂದರೆ ಇವತ್ತು ತೃಪ್ತಿ ಇದೆ, ಸಂತೋಷ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದದರ ಬಗ್ಗೆ ಸಂತೋಷ ಇದೆ. ಯಾಕೆ ಅಂತೇಳಿ ಕೇಳಿದರೆ, ಮೊದಲು ಪ್ರಾರಂಭದ ಹಂತದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಬೆಳವಣಿಗೆ ಆದಾಗ ಮೊದಲು ಅದರ ಬಗ್ಗೆ ಅಸಡ್ಡೆ ತೋರಿಸ್ತಾರಂತೆ, ಅದರ ಬಗ್ಗೆ ಗಮನಿಸುವುದೇ ಇಲ್ಲ. ಅದರ ನಂತರ ಅದನ್ನು ಇದು ಸ್ವಲ್ಪ ಬಲವಾಗ್ತಾ ಇದೆ, ಗಟ್ಟಿಯಾಗ್ತಾ ಇದೆ, ಬದಲಾವಣೆ ತರ್ತಾ ಇದೆ ಅಂತ ಹೇಳುವಾಗ ಅದನ್ನು ವಿರೋಧಿಸ್ತಾರಂತೆ. ಆ ವಿರೋಧವನ್ನು ದಾಟಿ ನಾವು 3ನೇ ಸ್ಥಿತಿಗೆ ಇವತ್ತು ತಲುಪ್ತಾ ಇದ್ದೇವೆ. ಯಾರು ಬರ್ತಾರೋ ಯಾರು ಬರೋದಿಲ್ಲ, ಅವರ ಇನ್ನೊಂದು ಮಾತಿದೆ. ಏನು ಅಂತ ಹೇಳಿ ಕೇಳಿದರೆ, ಮನಪರಿವರ್ತನೆಯೇ ನಮ್ಮ ಇಡೀ ಜನಜಾಗೃತಿಯ ಮೂಲ ಉದ್ದೇಶ. ನಾವು ಮನಪರಿವರ್ತನೆಯ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥದ್ದು. ಹಾಗಾಗಿ ಇವತ್ತು ಎಷ್ಟರ ಮಟ್ಟಿಗೆ ಉದಾಹರಣೆಗಳನ್ನು ನಾವು ಸಮಾಜದಲ್ಲಿ ಇಲ್ಲಿ ಬಂದು ಮಾತನಾಡಿದಂಥವರ ಒಬ್ಬೊಬ್ಬರ ಜೀವನದ ಕಥೆಯನ್ನು ಕೇಳಿದರೆ, ಆ ಕಥೆಯನ್ನು ಕೇಳಿಯೇ ಶಿಬಿರಕ್ಕೆ ಬರದೆ ಲಕ್ಷಾಂತರ ಜನ ಈ ವ್ಯಸನದಿಂದ ಮುಕ್ತ ಆದಂತಹ ಉದಾಹರಣೆ ನಮ್ಮ ಸಮಾಜದಲ್ಲಿ ಖಂಡಿತವಾಗಿ ಇದೆ. ಈ ರೀತಿಯಲ್ಲಿ ಇವತ್ತು ನಾವು ಸಮಾಜ ನಮ್ಮನ್ನು ಸ್ವೀಕರಿಸುವಂತಹ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಈ ನಿರಂತರತೆಯನ್ನು ಬೆಳ್ತಂಗಡಿಯಲ್ಲಿ ಪ್ರಾರಂಭವಾದದ್ದು ಇವತ್ತು ಇಡೀ ಅಖಿಲ ಕರ್ನಾಟಕದಲ್ಲಿ ನಮ್ಮ ವೇದಿಕೆ ಕೆಲಸ ಮಾಡ್ತಾ ಇದೆ. ಎಲ್ಲ ರೀತಿಯಿಂದ ನಮಗೆ ಅದೂ ಗೊತ್ತಿದೆ. ಸರ್ಕಾರ, ನಾನೊಬ್ಬ ಈಗ ಸರ್ಕಾರದ ಪ್ರತಿನಿಧಿಯಾಗಿ ಮಾತನಾಡುವಾಗ ಒಂದು ಕಡೆ ಸರ್ಕಾರವೇ ಏನು ಮಾಡ್ತಾ ಇದೆ ಅಂತ ಹೇಳುವಂತಹ ಪ್ರಶ್ನೆ ಬರುವಂತಹ ಸಂದರ್ಭದಲ್ಲಿ, ಇಲ್ಲ, ನಾವು ಬದಲಾವಣೆಯನ್ನು, ಮರ ಕಡಿಯೋರಿದ್ದರೆ ಗಿಡ ನೆಡುವವರು ಇದ್ದೇ ಇದ್ದಾರೆ. ಆ ಗಿಡ ನಟ್ಟಾಗ ಮಾತ್ರ ಭವಿಷ್ಯಕ್ಕೆ ಬೇಕಾಗುವಂತಹ ಮರ ಬರ್ತದೆ ಮತ್ತು ಆ ದಿಕ್ಕಿನಲ್ಲಿ ನಾವು ಸಕಾರಾತ್ಮಕವಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸುವುದರ ಮೊದಲು ಈ ಒಂದು ಹಾಡಿನ ಒಂದು ಬದಲಾವಣೆಗೋಸ್ಕರ, ನನ್ನ ಸ್ವರ ಅಥವಾ ರಾಗ ಸರಿಯಾದೀತು ಅಂತೇಳಿ ನಾನು ತಿಳ್ಕೊಳ್ಳೋದಿಲ್ಲ, ಆದರೆ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ. ವೈಷ್ಣವ ಜನ ತೋ ತೇನೆ ಕಹಿಯೇ ಜೆ ಪೀಡ್ ಪರಾಯೇ ಜಾನೆ ರೇ, ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲೋಭವಿಲ್ಲದ ಉಪಕಾರವೇ ಸುಖವು, ಲೋಭವಿಲ್ಲದ ಉಪಕಾರವೇ ಸುಖವು, ಗರ್ವವು ಬರದಿರೆ ಮನದಲ್ಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಸಕಲ ಜೀವದಲ್ಲಿ ಗೌರವವಿರಲಿ, ನಿಂದೆ ಅಸೂಯೆ ಅಳಿಯದಿರಲಿ. ರಾಗದ್ವೇಷಗಳ ಸುಳಿಯಲ್ಲಿ ಪುಣ್ಯಧಾಮಗಳ ಮನುಜನ ರೂಪದಲ್ಲಿ ದೇವರ ಕಂಡರೆ ಪುಣ್ಯಧಾಮಗಳೇ ಹೃದಯದಲ್ಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಎಲ್ಲರ ಬದುಕಿನಲ್ಲಿ ಒಳ್ಳೆಯದನ್ನು ಕಾಣುವಂತಹ ನಮ್ಮ ಪ್ರಯತ್ನ ನಿತ್ಯ ನಿರಂತರವಾಗಿರಲಿ. ಪೂಜ್ಯರ ಮತ್ತು ಕ್ಷೇತ್ರದ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿರಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಂಜುನಾಥನ ಈ ದಿವ್ಯ ಸಾನ್ನಿಧ್ಯದಲ್ಲಿ
ಗಾಂಧೀಜಿಯವರ ಈ ಜನ್ಮದಿನದ ಪುಣ್ಯ ಸಂಭ್ರಮ ಕಾಲದಲ್ಲಿ ಈ ದೇಶದಲ್ಲಿ ಗಾಂಧೀಜಿಯವರ ಆದರ್ಶ, ಗಾಂಧೀಜಿಯವರು ಹಾಕಿಕೊಟ್ಟಂಥ ಮಾನವೀಯ ಮೌಲ್ಯದ ಸಿದ್ಧಾಂತ ಮತ್ತು ಹಳ್ಳಿಯ ಗ್ರಾಮದಲ್ಲಿ ಕೂಡ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಉತ್ತಮ ಕ್ಷೇತ್ರದಲ್ಲಿ ಉತ್ತಮ ಬದುಕನ್ನು ನಿರ್ವಹಿಸತಕ್ಕಂಥ ಎಲ್ಲರಿಗೂ ಮಾನವತ್ವದ ಸಂದೇಶದೊಂದಿಗೆ ಜೀವನದಲ್ಲಿ ಬದುಕಿದಷ್ಟು ಕಾಲ ಉಪಕಾರಿಯಾಗಿದ್ದುಕೊಂಡು, ಬದುಕಿದಷ್ಟು ಕಾಲ ತ್ಯಾಗಿಯಾಗಿದ್ದು, ಬದುಕಿದಷ್ಟು ಕಾಲ ಸರಳ ಜೀವನ, ನಿರಾಡಂಬರ ಜೀವನವನ್ನು ದೂರ ಮಾಡಿ ಸರಳತ್ವದ ಸಂದೇಶವನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಇವತ್ತು ಈ ವಿಶೇಷವಾದಂಥ ಈ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆಯ ಮೂಲಕ ಪೂಜ್ಯರು ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿಂದ ಪೇಟೆ ಪಟ್ಟಣದಲ್ಲಿರತಕ್ಕಂಥ ಅಮಲಿನ ಆ ಪ್ರಲೋಭನೆ ಏನಿದೆ ಅದು ವ್ಯಾಪಿಸತಕ್ಕಂಥ ಸಂದರ್ಭದಲ್ಲಿ ಹಳ್ಳಿಯ ಜನರ ಬದುಕು ಮತ್ತು ಹಳ್ಳಿಯ ಜನರ ಮಕ್ಕಳ ಪೂರ್ವೋಚಿತವಾದಂಥ ಅವರ ಜೀವನದ ನಷ್ಟವನ್ನು ಅವಲೋಕನ ಮಾಡಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಳ್ಳಿಯಲ್ಲಿರತಕ್ಕಂಥ ಮಕ್ಕಳು, ಹೆಣ್ಣು ಮಕ್ಕಳ ಭವಿಷ್ಯತ್ತಿನಲ್ಲಿ ಅಮಲಿನಿಂದ ಆಗತಕ್ಕಂಥ ಮನೆಯಲ್ಲಿ ಆಗತಕ್ಕಂಥ ಅವಾಂತರದಿಂದ ಮಾನಸಿಕವಾದಂಥ ಧೃತಿಗೆಡತಕ್ಕಂಥ ಮನೋಬಲಗಳು ಮತ್ತು ಬೇರೆ ಬೇರೆ ರೀತಿಯ ಅಶಾಂತಿ, ಅಸಮಾಧಾನ, ಅಸಂತುಷ್ಟಿ ವ್ಯಾಪಿಸತಕ್ಕಂಥ ಸಮಾಜದಲ್ಲಿ ಮಹಿಳೆಯರಿಗೆ ಭಾಳಷ್ಟು ಮಹತ್ವವಿದೆ, ಅವರ ಧೀಮಂತಿಕೆಗೆ ಶಕ್ತಿ ಇದೆ, ಅವರ ಬದುಕಿಗೆ ಅರ್ಥ ಇದೆ, ಅವರ ಬದುಕಿನ ಜೊತೆಯಲ್ಲಿ ಸಂಸ್ಕಾರದ ಮಹತ್ವ ಇದೆ, ಆ ಸಂಸ್ಕಾರದ ಮಹತ್ವದೊಂದಿಗೆ ಮಕ್ಕಳ ಭವಿಷ್ಯ ಇದೆ ಅನ್ನೋದನ್ನು ಮನಗಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರು ಭಾಳಷ್ಟು ಸಂದೇಶವನ್ನು ಈ ಜನಜಾಗೃತಿಯ ವೇದಿಕೆಗೆ ಮಾರ್ಗದರ್ಶನವನ್ನು ಮಾಡ್ತಾ, ಪೂಜ್ಯರು ಕೂಡ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ, ನಾನು ತುಂಬ ನನ್ನ ಜೀವನದಲ್ಲಿ ಪ್ರೀತಿ ಮಾಡುವಂಥ ಕಾರ್ಯಕ್ರಮ ಅಂತೇಳಿದರೆ ಈ ಮಧ್ಯವರ್ಜನ ಶಿಬಿರ. ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದರೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಮತ್ತು ಈಗಿನ ಸಮಾಜದ ಆಗು ಹೋಗುಗಳ, ಈ ಸಮಾಜದಲ್ಲಿರತಕ್ಕಂಥ ಕೊರತೆಗಳ, ಈ ಸಮಾಜದಲ್ಲಿರತಕ್ಕಂಥ ಅಹಿಂಸೆಗಳ ಬಗ್ಗೆ ಭಾಳಷ್ಟು ನಾನು ಯೋಚನೆ ಮಾಡುವ. ಪೂಜ್ಯರು ಅವರ ಆದರ್ಶ ಮತ್ತು ಅವರ ಬದ್ಧತೆ ಹೇಗಿರ್ತದೆ ಅಂತೇಳಿ ಅವರ ದೂರದರ್ಶಿತ್ವ ನಾನು ಭಾಳಷ್ಟು ಹತ್ತಿರದಲ್ಲಿ ಗಮನಿಸಿದವ. ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಇರಲಿ, ಅದರಲ್ಲಿ ಅವರ ದೂರದರ್ಶಿತ್ವ ಮತ್ತು ಸಮಾಜದ ಒಂದು ಒಳ್ಳೆಯ ಪರಿವರ್ತನೆಯ ಹರಿಕಾರರಾಗಿ ಪೂಜ್ಯರು ಆ ಧರ್ಮಪೀಠದಲ್ಲಿ ಗದ್ದಿಗೆಯಲ್ಲಿದ್ದುಕೊಂಡು ಸಮಾಜಕ್ಕೆ ಭಾಳಷ್ಟು ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾನು ಹತ್ತಿರದಲ್ಲಿ ಗಮನಿಸಿದವ. ಇವತ್ತು ಜನಜಾಗೃತಿ ವೇದಿಕೆಯ ಭಾಳಷ್ಟು ಜನ ಇವತ್ತು ಇಲ್ಲಿ ಸೇರಿದ್ದೀರಿ. ನಿಮ್ಮ ಮನೆ ಮತ್ತು ಮನ ಎರಡು ಪರಿವರ್ತನೆಗೊಳಿಸಿದ್ದೀರಿ. ಅದನ್ನು ನೀವು ಪರಿವರ್ತನೆಗೊಳಿಸೋದು ಮಾತ್ರ ಅಲ್ಲ, ನಿಮ್ಮಂಥವರನ್ನು ದುಶ್ಚಟಕ್ಕೆ ಬಲಿಯಾದವರನ್ನು ಪರಿವರ್ತನೆಗೊಳಿಸುವುದರಲ್ಲಿ ಕೂಡ ನೀವಿವತ್ತು ದೊಡ್ಡ ಸಾಧಕರಾಗಿದ್ದೀರಿ. ಪೂಜ್ಯರ ಮಾರ್ಗದರ್ಶನ ಮತ್ತು ಪೂಜ್ಯರ ಪ್ರೀತಿಯ ಮಾತೃಶ್ರೀ ಅಮ್ಮನವರ ಪ್ರೀತಿ ಮತ್ತು ಜನಜಾಗೃತಿ ವೇದಿಕೆ ನಿಮ್ಮ ಜೊತೆ ಎಲ್ಲರೂ ಸಹಕಾರ ಕೊಟ್ಟು ನಿಮ್ಮನ್ನು ಒಂದು ಸಮಾಜದಲ್ಲಿ ಉತ್ಕೃಷ್ಟವಾದಂಥ ಜೀವನ ಬದ್ಧತೆಯನ್ನು ಉಳಿಸಿಕೊಳ್ಳತಕ್ಕಂಥ ಬದ್ಧತೆಯಲ್ಲಿ ಇವತ್ತು ಕಾರ್ಯಪ್ರವರ್ತರಾಗಲಿಕ್ಕೆ ನಿಮಗೆ ದೊಡ್ಡ ಒಂದು ಕ್ಷೇತ್ರದ ಅನುಗ್ರಹ ಪ್ರಸಾದ, ಆ ಮಂಜುನಾಥನ ಪ್ರಸಾದ ಪ್ರಾಪ್ತಿಯಾಗಿದೆ. ಆ ಪ್ರಸಾದವನ್ನು ನೀವು ಹೇಗೆ ಪಡ್ಕೊಂಡಿದ್ದಾರೆ, ಆ ಪ್ರಸಾದವನ್ನು ಮುಂದೆ ದುಶ್ಚಟ ಮುಕ್ತ ಸಮಾಜಕ್ಕೋಸ್ಕರ ನೀವು ಕೂಡ ಸಾಧಕರಾಗಿ, ನಾಯಕರಾಗಿ ಅಂಥ ದುಶ್ಚಟ ಪರಿವರ್ತನೆಗೆ ಸಹಕರಿಸತಕ್ಕಂಥ ಜನಜಾಗೃತಿ ವೇದಿಕೆ ನವಜೀವನ ಸಮಿತಿಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರಿಗೂ ಆ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಸದಾ ಅನುಗ್ರಹ ಮಾಡಲಿ. ನಿಮ್ಮ ಬೆಂಗಾವಲಾಗಿದ್ದುಕೊಂಡು ಆ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪೂಜ್ಯರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಈ ಯೋಜನೆಗಳು ಬೆಳ್ತಂಗಡಿಯಲ್ಲಿ ಪ್ರಾರಂಭವಾದಂಥ ಈ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಪ್ರಸಾರವಾಗಿದೆ. ಪೂಜ್ಯರ ಮಾತೃಶ್ರೀ ಅಮ್ಮನವರು ಗೋಮಟೇಶ್ವರನನ್ನು ಬಾಹುಬಲಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಆ ಸಂದರ್ಭದಲ್ಲಿ ಈ ಯೋಜನೆ ಬೆಳ್ತಂಗಡಿಯಲ್ಲಿ ವ್ಯಾಪಿಸಿತ್ತು.
ಈಗ ಈ ಯೋಜನೆ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಇವತ್ತು ನಮ್ಮ ದೇಶದ ಆರ್ಥಿಕ ಹಣಕಾಸು ವ್ಯವಸ್ಥೆಯಲ್ಲಿ ಏನಾದರೂ ಈ ದೇಶದಲ್ಲಿ ಸ್ವಲ್ಪ ಬದ್ಧತೆ ಮತ್ತು ಶಕ್ತಿ ಇದೆ ಅಂತ ಹೇಳಿದರೆ ಈ ಸ್ವಸಹಾಯ ಗುಂಪು ಹೂಡಿಕೆ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ಅವರ ಪ್ರಾಮಾಣಿಕವಾದಂಥ ಸಾಲ ಸಮರ್ಪಕವಾಗಿ ಇವತ್ತು ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಇದ್ದರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರು ಅದಕ್ಕೆ ಜನಜಾಗೃತಿಯ ಪ್ರೋತ್ಸಾಹದೊಂದಿಗೆ ಇದನ್ನು